ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ರೈಲ್ವೆ ಗಡಿ ಸಂಕಟ ಏನಪ್ಪ, ರೈಲು ಕೂಡ ಒಂದು ಗಡಿ ಆಗ್ತದ ಅಂತ ಅನ್ನುವಂಥದ್ದು. ಅಂದರೆ ಎರಡು ಹಳಿಗಳ ಆ ಬದಿ ಈ ಬದಿ ಇರುವಂಥ ಪ್ರದೇಶ ಎರಡು ದೇಶಗಳಿದ್ದಂತೆಯೋ ಅನ್ನುವಂಥ ರೀತಿಯ ಭಾವನೆಗಳು ಬೆಳೆದು ಬಿಡ್ತದೆ. ಯಾವ ರೀತಿಯಲ್ಲಿ ನದಿಗಳು ಆ ಒಂದು ಪ್ರದೇಶವನ್ನು ವಿಭಾಗಿಸ್ತದೋ ಅದೇ ರೀತಿಯಲ್ಲಿ ರೈಲ್ವೆ ಹಳಿಗಳು ಕೂಡ ನಮ್ಮ ಪ್ರದೇಶಗಳನ್ನು ವಿಭಾಗಿಸಿ ಬಿಡುತ್ತದೆ. ಜಿಲ್ಲೆಯೋ ರಾಜ್ಯವೋ ಅಥವಾ ಇನ್ನೊಂದು ದೇಶವೋ ಅನ್ನುವಷ್ಟರ ಮಟ್ಟಿಗೆ ಆಗಿಬಿಡ್ತದೆ ಅಂತನ್ನುವಂಥದ್ದು. ಯಾಕೆ ಈ ಪರಿಸ್ಥಿತಿ? ಕೇವಲ ಇಂಥ ರೈಲ್ವೆ ಹಳಿಗಳು ಇರುವಂಥ ಪ್ರಮುಖ ಊರುಗಳನ್ನು ಸಂಪರ್ಕಿಸುವಂಥ ಪ್ರದೇಶಗಳಿಗೆ ಒಂದು ಅಂಡರ್ ಪಾಸು ಅಥವಾ ಓವರ್ ಫ್ಲೈಓವರ್ ಏನಾದರೂ ಮಾಡಿಕೊಂಡು ಜನಸಂಬಂಧವನ್ನು ಬೆಸೆಯುವಂಥ ಕೆಲಸವನ್ನು ಮಾಡಬೇಕಾಗಿದೆ. ನಮ್ಮದು ಕೇಂದ್ರ ಸರ್ಕಾರ, ಅವರದು ರಾಜ್ಯ ಸರ್ಕಾರ ಈ ರೀತಿಯಾದಂಥ ಒಂದಷ್ಟು ಗೊಂದಲಗಳ ಒಂದು ಅಸಮಾನವಾದಂಥ ಅಥವಾ ಸಮನ್ವಯತೆ ಇಲ್ಲದಂಥ ಒಂದು ಪರಿಸ್ಥಿತಿಗಳಿಂದಾಗಿ ಬದುಕ್ತಾ ಇರುವಂಥ ಜನ ಇವತ್ತು ಸಮಸ್ಯೆಯನ್ನು ಪಡ್ತಾ ಇದ್ದಾರೆ. ಬೇರೆ ಎಲ್ಲಿಯೂ ಅಲ್ಲ, ಇದು ಮಂಗಳೂರಿನ ಮಹಾಕಾಳಿ ಪಡುಪು, ಜಪ್ಪಿನ ಮೊಗರು, ಈ ಒಂದು ಪ್ರದೇಶಗಳು ಏನಿದ್ದಾವೆ ಎಲ್ಲ ಪ್ರದೇಶಗಳು ಒಳಗೊಂಡು ಇದರ ನಡುವೆ ರೈಲ್ವೆ ಹಳಿಗಳು ಪಾಸ್ ಆಗ್ತದೆ. ಎಸ್, ನಿಮಗೆಲ್ಲ ಗೊತ್ತಿರ್ಬೋದು, ಕೇರಳದ ಕಾಸರಗೋಡಿನಿಂದ ಮಂಗಳೂರಿಗೆ ಮೊದಲ ಪ್ರವೇಶ ಇರುವಂಥ ಪ್ರದೇಶ ಜಪ್ಪು ಮೂಲಕ ಅದು ಬರುತ್ತದೆ. ಆಮೇಲೆ ಬಂದೂರು ಮತ್ತು ಹಂಪನಕಟ್ಟೆಯನ್ನು ಬಹಳ ವೇಗವಾಗಿ ಸಂಪರ್ಕ ಮಾಡುವಂಥ ರಸ್ತೆ ಕೂಡ ಹೌದು. ಇವತ್ತು ನಿನ್ನೆ ಅಲ್ಲ, ಇಲ್ಲಿ ನಡೆದಂಥ ಹೋರಾಟಗಳು ಅಷ್ಟಿಷ್ಟಲ್ಲ. ಆದರೂ ಕೂಡ ಹೋರಾಟಗಳು 2 ದಶಕ 3 ದಶಕ ಕಳೆದರೂ ಕೂಡ ಒಂದು ಅಂಡರ್ ಪಾಸ್ ಮಾಡಿಕೊಡಿ, ಎರಡೂ ಕಡೆಗಳಿಂದಲೂ ವಾಹನಗಳು ಒಂದು ಸಂಚಾರ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡಿಕೊಡಿ ಅಂದರೆ ಏನೋ ಗೊತ್ತಿಲ್ಲ. ಸೊ ದೇವರು ಕೊಟ್ಟರು ಪೂಜಾರಿ ಬಿಡ ಅಂತ ಹೇಳ್ತಾರಲ್ಲ, ಹಾಗೋ ಅಲ್ವೋ ಗೊತ್ತಿಲ್ಲ. ಆದರೆ ಯಾಕೆ ಈ ರೀತಿಯ ಪರಿಸ್ಥಿತಿ ಮಂಗಳೂರಿಗೆ ಮಾತ್ರವೇ ಹೀಗೆಯಾ ಅಂತ ಅನ್ನುವಂಥದ್ದು, ಎಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅಂತ. ಈಗ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಸೊ ಹಾಗಾಗಿ ಮತ್ತೆ ನಾವು ಚರ್ಚೆ ಮಾಡಿ, ಹಾಗಂತ ಹೋರಾಟ ನಿಲ್ಲಿಲ್ಲ. ಆ ಹೋರಾಟಗಳ ಭಾಗವಾಗಿಯೇ, ಹೋರಾಟಗಳು ನಡೆದ ಕಾರಣಕ್ಕಾಗಿಯೋ ನಮ್ಮ ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಇಲಾಖೆಯವರು ಒಂದು ಬಂದು ಗಮನಿಸಿ ಏನೋ ಮಾಡಲಿಕ್ಕಾಗಿ ಒಂದಷ್ಟು ಹಣ ಅದು ಇದು ಅಂತ ಇಡುವಂಥದ್ದನ್ನಾದರೂ ಮಾಡಿದ್ದಾರೆ, ಆ ಸೌಜನ್ಯವಾದರೂ ತೋರಿದ್ದಾರೆ. ಇನ್ನು ಮುಂದೆ ಸೌಜನ್ಯ ತೋರಿಸಬೇಕಾದದ್ದು ಅಲ್ಲಿ ಯಾಕೆ ಅಂಡರ್ ಪಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಮಹಾಕಾಳಿ ಪಡುಪು ಒಂದನ್ನು ಇಟ್ಕೊಂಡು ಬಹುಶಃ ಉಳಿದೆಲ್ಲ ಪ್ರದೇಶಗಳಿಗೂ ಇದು ಅನ್ವಯ ಆಗ್ತದೆ ಅಂತನ್ನುವಂಥದ್ದು. ನಮ್ಮ ಜೊತೆಗೆ ಇವತ್ತು ಈ ಬಗೆಗೆ ಮಾತಾಡಲಿಕ್ಕಾಗಿ ಅಹಮದ್ ಬಾವಾ ಅವರು ಇದ್ದಾರೆ. ರೈಲ್ವೆ ಬಳಕೆದಾರರ ಸಲಹಾ ಸಮಿತಿಯ ಸದಸ್ಯರು, ಅದೇ ರೀತಿಯಲ್ಲಿ ಕೆನರಾ ಚೇಂಬರ್ ಆಫ್ ಕಾಮರ್ಸ್ನ ಮಾಜಿ ಪದಾಧಿಕಾರಿಗಳು ಕೂಡ ಆಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ಮತ್ತೊಬ್ಬರು ಜಪ್ಪು ಯೋಗೇಶ್ ಶೆಟ್ಟಿ ಅವರು, ತುಳು ರಕ್ಷಣಾ ವೇದಿಕೆಯ ಸಂಸ್ಥಾಪಕರು ಕೂಡ ಹೌದು, ಯೋಗೇಶ್ ಶೆಟ್ಟಿ ಜಪ್ಪು ಅವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಲ್ಲಿ ಮೊಹಮ್ಮದ್ ಸೂಫಿ ಅವರು ಕೂಡ ಇದ್ದಾರೆ, ನಿರ್ಮಲಾ ನಗರ ನಾಗರಿಕ ಹಿತ ರಕ್ಷಣಾ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಉದ್ಯಮಿಗಳು ಕೂಡ ಆಗಿದ್ದಾರೆ. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಯೋಗೇಶ್ ಶೆಟ್ಟಿ ಅವರೇ, ಬಹುಶಃ ಬಹಳ ವರ್ಷಗಳಿಂದ ಆ ಹೋರಾಟಗಳ ಹಿಂದೆ ಇದ್ದವರು, ಈಗಲೂ ಕೂಡ ಸಮಸ್ಯೆ ಪರಿಹಾರ ಆಗಲಿಲ್ಲ. ಈಗ ಎಲ್ಲಿವರೆಗೆ ಬಂದು ಮುಟ್ಟಿದೆ ಅಂತ? ಇಲ್ಲಿ ಸುಮಾರು ಒಂದು 20 ವರ್ಷಗಳ ಹಿಂದೆ ಜಪ್ಪು ಮಹಾಕಾಳಿ ಪಡುಪಿಗೆ ರೈಲ್ವೆ ಗೇಟ್ ಆಗಿದೆ. ಆದ್ರೆ ರೈಲ್ವೆ ಗೇಟ್ ಆಗಿದ ಸಂದರ್ಭದಲ್ಲಿ, ಮೊದಲ ಸಂದರ್ಭದಲ್ಲಿ ಎಲ್ಲರಿಗೂ ಸಂತೋಷ ಆಯ್ತು. ಯಾಕೆಂದ್ರೆ ಇವತ್ತು ಕಾಸರಗೋಡು ಆಗಿರ್ಬೋದು ಅಥವಾ ಕೊಣಾಜೆ ಆಗಿರ್ಬೋದು, ಹಲವಾರು ಪ್ರದೇಶಗಳಿಂದ ಮಂಗಳೂರಿಗೆ ಬರಲಿಕ್ಕೆ ಒಂದು ಹೆಬ್ಬಾಗಿಲು ಪ್ರದೇಶವಾಗಿದೆ. ಎಲ್ಲರೂ ಕೂಡ ಭಾರಿ ಸಂತೋಷ ಆಯ್ತು. ಆದ್ರೆ ಸಮಯ ಕಳೆದಾಗೆ ಅಲ್ಲಿ ಸಮಸ್ಯೆಗಳು ಉದ್ಭವ ಸ್ಟಾರ್ಟ್ ಆಯ್ತು. ಯಾಕೆಂದ್ರೆ ಹಲವಾರು ಯೂನಿವರ್ಸಿಟಿ ಅಂತ ಹೊಂದಿರುವಂಥ ಇವತ್ತು ಕೊಣಾಜೆ ಆಗಿರ್ಬೋದು ಅಥವಾ ಏನಪ್ಪ ಯೂನಿವರ್ಸಿಟಿ ಆಗಿರ್ಬೋದು, ಅಲ್ಲಿ KS ಹೆಗ್ಡೆ ಕಾಲೇಜ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಕೇರಳದಿಂದ ಆಗಿರ್ಬೋದು, ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಆಗ ಆ ಸಂದರ್ಭದಲ್ಲಿ ಮಂಗಳೂರಿಗೆ ಬರುವಂಥ ಸಂಖ್ಯೆ ಜಾಸ್ತಿ. ಆ ಸಂದರ್ಭದಲ್ಲಿ ಇವತ್ತು ಅದೇ ರೀತಿಯಲ್ಲಿ ಟ್ರೈನ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿ ಸ್ಟಾರ್ಟ್ ಆಯಿತು. ಸುಮಾರು ದಿನಕ್ಕೆ 46 ರಿಂದ 50 ಟ್ರೈನ್ಗಳು ಆ ಹಳಿಯಾಗಿ ಹೋಗ್ಲಿಕ್ಕೆ ಸಾಧ್ಯ. ಆಗ ಸ್ಟಾರ್ಟ್ ಆದಾಗ ಪ್ರತಿಯೊಂದು ಹಳಿ ಒಂದು ಗೇಟ್ ಹಾಕಿದ ಸಂದರ್ಭದಲ್ಲಿ ಸುಮಾರು 15 ಮಿನಿಟ್ ಆಗಿ ಪ್ರತಿದಿನ ಸುಮಾರು 8 ರಿಂದ 9 ಗಂಟೆ ಜನರ ಅಮೂಲ್ಯವಾದ ಟೈಮ್ ವೇಸ್ಟ್ ಆಗುತ್ತೆ. ಕೆಲವರು ಬೆಳಿಗ್ಗೆ ಬಂದ್ರೆ ಸಂಜೆ ಹೋಗೋವರಿಗೆ ಆದ್ರೆ 2 ಹೊತ್ತು. ಆದ್ರೆ ಅದೇ ಪ್ರದೇಶದಲ್ಲಿರುವಂತ ಆಗಿರ್ಬೋದು, ಜಪ್ಪಿನ ಮೊಗರು ಆಗಿರ್ಬೋದು, ಜಪ್ಪು ಮಹಾಕಾಳಿ ಪಡುಪು ಆಗಿರ್ಬೋದು, ಈ ಸೈಡ್ ಮಾರ್ಗನ್ಸ್ ಗೇಟ್ ಆಗಿರ್ಬೋದು, ಅಥವಾ ಜಪ್ಪು ಮಾರ್ಕೆಟ್ ಆಗಿರ್ಬೋದು, ಬೋಳಾರ್ ಆಗಿರ್ಬೋದು, ಮಂಗಳದೇವಿ, ಆ ಸೈಡ್ ಆಚೆ ಈಚೆ ಹೋಗ್ಬೇಕಾದ್ರೆ ದಿನದಲ್ಲಿ ಅಮೂಲ್ಯವಾದ ಅವರಿಗೆ ಕೆಲವರು ಗಂಟೆಗಳ ಟೈಮ್ ಅವರಿಗೆ ವೇಸ್ಟ್ ಆಗುವಂತ ಪರಿಸ್ಥಿತಿ ಆಗಿದೆ. ಅಂತ ಸಂದರ್ಭದಲ್ಲಿ ನಾವು ಹಿಂದೆ ಒಂದು 9 ವರ್ಷದ ಮೊದಲೊಮ್ಮೆ ನಾವು ಇದೇ ಸಂದರ್ಭದಲ್ಲಿ ನಾವು ಅಲ್ಲಿ ಗೇಟ್ ಜಾಮ್ ಆಗ್ತಿತ್ತು. ಆಗಾಗ ಅದು ರೈಲ್ವೆ ಗೇಟ್ ದಿನದಲ್ಲಿ ಆಗಾಗ ಗೇಟ್ ಜಾಮ್ ಆದ್ರೆ ಓಪನ್ ಆಗ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಾವು ದೊಡ್ಡ ಮಟ್ಟಿನ ಒಂದು ಹೋರಾಟವನ್ನು ಅಲ್ಲಿ ರೈಲ್ವೆ ತಡೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ರೈಲು ತಡೆ ಮಾಡಿದ ಕೇವಲ 2 ದಿನದಲ್ಲಿ
ಅದು ಕೂಡಲೇ ಅವರು ಅವರ ಹೊಸ ಗೇಟ್ ಅನ್ನೇ ಹಾಕಿದ್ರು. ಆ ಬಳಿಕ ನಾವು ನಂತರ ಎಂತ ಮಾಡಿದ್ವಿ ಅಂದ್ರೆ ಅಲ್ಲಿ ರೋಡ್ ಇದು ಫುಲ್ ಹಾಳಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಾಳಾಗಿ ಫುಲ್ ಡಾಮರೆಲ್ಲ ಕಿತ್ತೋಗಿ ಅದರಿಂದಾಗಿ ಯಾಕೆಂದ್ರೆ ಸ್ಲೋ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾಕೆಂದ್ರೆ ಆ ಹೊಂಡದಲ್ಲಿ ಸ್ಲೋ ಮಾಡಿದಾಗ ಕೂಡಲೇ ಇಂದಿನ ಗಾಡಿ ಆಟೋಮೆಟಿಕ್ ಸ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಗ ನಾವು ದೊಡ್ಡ ಮಟ್ಟಿನ ಒಂದು ಹೋರಾಟ ಮಾಡಿದ್ದೆವು. ಆಗ ಅದಕ್ಕೆ ಕೂಡಲೇ ಸ್ಪಂದನೆ ಮಾಡಿಕೊಂಡು ಈ ಮೇಲೆ ಕೂಡಲೇ ಡಾಮರೀಕರಣದ ವ್ಯವಸ್ಥೆ ಆಯ್ತು. ಆ ನಂತರ ನಾವು ರೈಲ್ವೆಯ ಅಂಡರ್ ಪಾಸಿಂಗ್ ಆಗ್ಬೇಕಂತ ನಾವು ಹೋರಾಟವನ್ನ ಮಾಡಿದೆವು. ಇನ್ನೊಂದ್ಸಲ ದೊಡ್ಡ ಮಟ್ಟಿನ ಹೋರಾಟ ಮಾಡಿದೆವು. ಆ ನಂತರ ಇಂಥ ಹೋರಾಟ ಮಾಡಿದಾಗ ಎಂತ ಆಗ್ತದೆ ಅಂದ್ರೆ ಇವರು MP ಗಳು ಬರ್ತಾರೆ, MLA ಬರ್ತಾರೆ, ಬೇರೆ ಬೇರೆ ಸಂಬಂಧಪಟ್ಟ ಇಲಾಖೆಯವರು ಬರ್ತಾರೆ, ಬಂದು ಅಲ್ಲಿ ಆಶ್ವಾಸನೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಮಾಡ್ತೇವೆ, ತೊಂದರೆ ಇಲ್ಲ. ಆಗ ನಮ್ಮ ಜನರಿಂದ ಮಾಡ್ತಾರೆ, ನಾವು ಸಿಂದ ಮಾಡ್ತೇವೆ, ಪರವಾಗಿಲ್ಲ, ಹೇಗೂ MP ಅವರು ಬಂದಿದ್ದಾರೆ, MLA ಬಂದಿದ್ದಾರೆ, ಬೇರೆ ಬೇರೆ MLC ಅವರು ಬಂದಿದ್ದಾರೆ ಅಥವಾ ಅಧಿಕಾರಿಗಳು ಬಂದಿದ್ದಾರೆ, ಏನೋ ಆಗ್ಬಹುದು ಅಂತ ಹೇಳ್ಕೊಂಡು ಭರವಸೆಯಲ್ಲಿ ನಾವೆಂತ ಮಾಡ್ತೇವೆ, ನಮ್ಮ ಹೋರಾಟವನ್ನ ಕೈ ಬಿಡ್ತೇವೆ, ನಿರಂತರ ಹೋರಾಟ ಮಾಡ್ತೇವೆ. ಪುನಃ ಸಮಸ್ಯೆಯನ್ನು ಪುನಃ ಉದ್ಭವ ಆಗ್ತದೆ, ಆಗ ಪುನಃ ವಿಷಯ ಆಗ್ತದೆ, ಪುನಃ ಜನರು ಒಗ್ಗಟ್ಟು ಮಾಡ್ತೇವೆ, ನಾವು ಹೋರಾಟ ಮಾಡ್ತೇವೆ. ಆದ್ರೆ ಇದೀಗ ಅಲ್ಲಿ ಸಮಸ್ಯೆ ಆಗಿ ಅಂದ್ರೆ ಮೊನ್ನೆ ತಾನೇ 1 ತಾರೀಕಿಗೆ ಅಲ್ಲಿ ಇನ್ನೊಂದು ಟ್ರ್ಯಾಕ್ ಅನ್ನು ಮಾಡ್ತಾರೆ. ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ನಿನ್ನೆ ದಿನ ಬಂದು ಇದು 3 ತಿಂಗಳಿಗೆ ಗೇಟ್ ಅನ್ನೇ ಬಂದ್ ಮಾಡ್ತಾರೆ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಅವರೇ ಡಬಲ್ ಟ್ರ್ಯಾಕ್ ಮಾಡ್ಲಿಕ್ಕೆ 3 ತಿಂಗಳು ಅಂತ ಹೇಳಿದ್ರು. ಒಮ್ಮೆ ಗೇಟ್ ಹಾಕಿದ್ರೆ ಓಪನ್ ಆಗೋದು ಸಾಧ್ಯ ಇಲ್ಲ. ಯಾಕಂದ್ರೆ ಜನರು ಮತ್ತೆ ಎಂತ ಮಾಡ್ತಾರೆ, ಎಲ್ಲ ಪಂಪೈಲ್ ಆಗಿ ಹೋಗ್ಬೇಕಾಗ್ತದೆ ಅಂತ ಪರಿಸ್ಥಿತಿ ಆಗ್ತದೆ. ಅದಕ್ಕೋಸ್ಕರ ನಾವೆಂತ ಮಾಡಿ ಇಮಿಡಿಯೇಟ್ ನಾವು ಖಾಲಿ 3 ದಿನದಲ್ಲೇ ಎಲ್ಲ ಜನರನ್ನ ಸೇರಿಸಿಕೊಂಡು ತುಳುನಾಡು ರಕ್ಷಣೆ ನೇತೃತ್ವದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಯ ಆಶ್ರಯದಲ್ಲಿ ನಾವು ದೊಡ್ಡ ಮಟ್ಟಿನ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೆವು. ನಾವು ಮೊನ್ನೆ ತಾನೇ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ, ಒಂದು ವೇಳೆ ಗೇಟ್ ಬಂದ್ ಮಾಡಿದ್ರೆ ಅದಕ್ಕೆ ಮುಂದೆ ಎಂತ ಸಮಸ್ಯೆ ಆದ್ರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಆಗ್ತದೆ ಅಂತ ಹೇಳಿದ್ದಾರೆ. ಹಾಗೆ ನಾವು ಹೋರಾಟ ಮಾಡಿ 2 ಗಂಟೆ ನಿರಂತರ ಹೋರಾಟ ಮಾಡಿದ್ದೇವೆ. 8:30 ಇಂದ 10:30 ಗಂಟೆ ತನಕ ಅಲ್ಲಿ ಹೋರಾಟ ನಡೀತಿತ್ತು. ಆದ್ರೆ ಯಾವುದೇ ಒಂದು ಟ್ರೈನ್ ಕೂಡ ಅಲ್ಲಿ ಹೋಗ್ಲಿಲ್ಲ. ಯಾಕಂದ್ರೆ ನಮ್ಮ ಹೋರಾಟ ಬಿಸಿ ಮುಟ್ಟಿದಂತೆ ಆಯ್ತು. ಯಾಕಂದ್ರೆ ಟ್ರೈನ್ ಕಾಣ್ತಾ ಇಲ್ಲ. ಜನರು ಹೇಳ್ತಾರೆ ಏನು ಇವತ್ತು ಟ್ರೈನ್ ಬರ್ತಾ ಇಲ್ಲ ಅಂತ. ಯಾಕಂದ್ರೆ ಏನಾದ್ರು ಟ್ರೈನ್ ಬಂದು ಏನಾದ್ರು ಜನರು ಅದಕ್ಕೆ ಉದ್ರೇಕಗೊಳ್ಳಬಹುದು ಅಂತ ಹೇಳ್ಕೊಂಡು ಟ್ರೈನ್ ಅನ್ನೇ ಸ್ಟಾಪ್ ಮಾಡಿದ್ರು. ಹಾಗೆ ನಿನ್ನೆ ಕೂಡ ಈಗ ನಾವು ಗೇಟ್ ಅನ್ನು ಅವರು ಸ್ವಲ್ಪ ಸಮಯದ ಮುಂದೂಡಿದ್ದಾರೆ ಅಂತ ಈಗ ನ್ಯೂಸ್ ಬಂದಿದೆ. ಯಾಕಂದ್ರೆ ಇದು ರೈಲ್ವೆ ಗೇಟ್ ಅನ್ನು ಹಾಕೋದೇ ಇಲ್ಲ ಅಂತ ಹೇಳ್ಕೊಂಡು ಸ್ವಲ್ಪ ಸಮಯ ಸಿಕ್ಕಿದೆ. ಎಸ್, ಹಾಗಾದ್ರೆ ಮೊಹಮ್ಮದ್ ಸುಫಿ ಅವರೇ, ಇದು ಎಂತದ್ದು ಈಗ ಮತ್ತೊಂದು ಹಳಿ ಹಾಕ್ತಾ ಇದ್ದಾರೆ. ಇದು ಎಂತದ್ದು ಇದರಿಂದ ಬಾಣಲೆಯಿಂದ ಮತ್ತೆ ಬೆಂಕಿಗೆ ಅನ್ನುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ. ನಾವೆಷ್ಟೇ ಕೇಳುದು, ಈಗ ಡಬ್ಲಿಂಗ್ ಲೆವೆನ್ಗೆ ಏನೋ 18 ಕೋಟಿ ಇಟ್ಟಿದ್ದಾರೆ ಹೇಳ್ತಾ ಇದ್ದಾರೆ. ಇದೊಂದು 5-6 ಕೋಟಿ ಇಟ್ಟಿದ್ರೆ ಇಷ್ಟು ಸಮಸ್ಯೆ ಆಗ್ತಾ ಇರ್ಲಿಲ್ಲ. ಅಂದ್ರೆ ನಮ್ಮ ಎಂತ ಹೇಳುದು, ಇವರಿಗೆ ನಮ್ಮ ಇಂಡಿಯನ್ ಅವರು ಯಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಸಡ್ಡೆ ಧೋರಣೆ, ಬೇರೆ ಏನಿಲ್ಲ. 100 ವರ್ಷದಿಂದ ನಮ್ಮ ಇಂಡಿಯಾದಲ್ಲಿ ಲಾಂಗೆಸ್ಟ್ ಟ್ರೈನ್ ಮಂಗಳೂರಿಂದ ಸ್ಟಾರ್ಟ್ ಆಗಿದೆ. 100 ಡೇಸ್ ಬ್ಯಾಕ್ ಲಾಂಗೆಸ್ಟ್ ಟ್ರೈನ್ ಇಲ್ಲಿಂದ ಪೇಶಾವರ್ ಪಾಕಿಸ್ತಾನ ಅನ್ಡಿವೈಡ್ ಇಂಡಿಯಾ ಇರುವಾಗ ಅಲ್ಲಿಗೆ ಹೋಗಿದೆ ಲಾಂಗ್. ಅದು ಸ್ಟಾರ್ಟ್ ಆದ ಮಂಗಳೂರಿಂದ. ಸೊ ಆಗ ಎಷ್ಟು ಜನರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ನೋಡ್ಲಿಕ್ಕೆ ಗೊತ್ತಾಗ ಎಷ್ಟು ವರ್ಷದಿಂದ ಅಷ್ಟು ವರ್ಷದಿಂದ ಮಂಗಳೂರಿಂದ, ಬೇರೆ ಕಡೆ ಎಲ್ಲ ಸ್ಟಾರ್ಟ್ ಆಗ್ಲಿಲ್ಲ, ಮಂಗಳೂರು ಸ್ಟಾರ್ಟ್ ಆಗಿದೆ. ಮಂಗಳೂರು ಅದಲ್ಲ, ಇದು ಮಂಗಳೂರಿನ ಹಬ್ ಅಂತ ಹೇಳ್ತೇವೆ ನಾವು. ಎಂತೇವೆ ಹಬ್ ಆಗಿಲ್ಲ ಪಾಸ್ ಆಗ್ಲಿಕ್ಕೆ. ನೀವು ಎಮರ್ಜೆನ್ಸಿಯ ಜನರಿಗೆ ಒಂದು 5 ಕಿಲೋಮೀಟರ್ ಸೇವ್ ಆಗಿ ಈ ಕಡೆ ಬರ್ತಾರೆ. ಮಿನಿ ಲಾರಿ ಆ ಲಾರಿ ಬಡ ಮಟ್ಟದಲ್ಲ ಆ ಕಡೆ ಬಿಡುದಿಲ್ಲ ಅಂತ ಹೇಳಿದ್ರೆ ಟ್ರಾಫಿಕ್ ಜಾಮ್ ಆಗಿದೆ, ಬಿಡುದಿಲ್ಲ, ಇದೇ ಹುಡುತು ಬರ್ತದೆ. ಇಷ್ಟೆಲ್ಲ ಸಮಸ್ಯೆ ಇದ್ದು ಕಮರ್ಷಿಯಲ್ ಪಾಯಿಂಟ್ ಕೂಡ ನೋಡುದು, ಅದ್ರ ಕೂಡ ಅವರಿಗೆ ಅದರಲ್ಲಿ ಇನ್ಕಮ್ ಇದೆ. ಈಗ ಅಲ್ಲಿಂದ ನಮ್ಮ ಮೀನಿ ಲಾರಿ ಅಲ್ಲಿ ಬರ್ಬೇಕಾ, ಏನು ಸಿಟಿ ಕಂಪನಿ ಆರ್ಥಿಕವಾಗಿ ತುಂಬಾ ಒಂದು ವ್ಯಾಲ್ಯೂಬಲ್. ಈಗ ಮೊಹಮ್ಮದ್ ಅವರು ಒಳ್ಳೆ ಮಾತನ್ನು ತೆಗೆದ್ರು. ಯಾಕಂದ್ರೆ 100 ವರ್ಷದ ಇತಿಹಾಸವನ್ನು ಕೂಡ ಹೊಂದಿದೆ. ಮತ್ತೊಂದು ಮೀನಿದಾಗಿ ಫಿಶಿಂಗ್ ಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಆ ರೋಡ್ ಆಗಿ ಯಾವುದೇ ಹೆಚ್ಚಿನ ಅಲ್ಲಿ ಉಳ್ಳಾಲದಲ್ಲಿ ಹಲವಾರು ಫಿಶ್ ಫ್ಯಾಕ್ಟರೀಸ್ ಉಂಟು. ಕೇರಳಕ್ಕೆ ಹೋಗುವಂತ ಫಿಶ್ ಆಗಿರ್ಬೋದು, ಅದು ಇಷ್ಟೇ ಕಿಲೋಮೀಟರ್ ಇಷ್ಟು ಸಮಯದಲ್ಲಿ ಗಂಟೆಯಲ್ಲಿ ರೀಚ್ ಆಗ್ಬೇಕು, ಇಲ್ಲದ್ರೆ ಮೀನುಗಳು ಹಾಳಾಗೋ ಸಾಧ್ಯತೆ. ಅಂತ ಒಂದು ಅಮೂಲ್ಯವಾದ ಒಂದು ಇದನ್ನು ಯಾವ್ದು ಜಪ್ಪು ಮಾಕಳಿ ಪ್ರದೇಶ ಅಂದ್ರೆ ಅದು ಬಾರಿ ತೊಂದರೆ. ಈಗ ನೀವೊಂದು ಮಾತನ್ನ ಹೇಳಿಸಿ, ಯಾಕಂದ್ರೆ ಗಡಿ ಸಂದರ್ಭ ಅಂತ ಹೇಳಿ 2 ಗಡಿಯಿಂದ ಈ ಗಡಿಯಿಂದಾಗಿ ಹಲವಾರು ಜನರಿಗೆ ಸಮಸ್ಯೆ ಆಗ್ತದೆ. ಇದು ಕೇವಲ ಜಪ್ಪು ಮಾಕಳಿ ಪಟ್ಟು ಕೆಲವರಿಂದ ಅದು ಜಪ್ಪು ಮಾಕಳಿ ಪಟ್ಟು ರೈಲ್ವೆ ಗೇಟ್ ಸಮಸ್ಯೆ. ಒಂದು ಮಾರ್ಗನ್ ಗೇಟ್ ದೇಶ, ಮತ್ತೊಂದು ಆ ಕಡೆಗೆ ಯಾವುದು ಮಹಾಕಳಿ ಇಲ್ಲ ಜನರು ಕೆಲವು ಜನರು ಅಲ್ಲ ಸರ್, ಜನರು ಎಂತ ಅನಿಸುದು ಅದು ಜಪ್ಪು ಮಾಕಳಿ ಪಟ್ಟು ಸಮಸ್ಯೆ. ನಾನು ಒಂದು ಗಡು ಆಟೋದವ್ರು ಹೇಳುದು ಜಪ್ಪು ಮಾಕಳಿ ಬೇಡಪ್ಪ ನಾನು ಬರೋದಿಲ್ಲ, ಆಟೋದವ್ರು ನಾವೀಗ ಅವ್ರ ಹತ್ರ ಸರ್ ಒಂದ್ ನಿಮಿಷ ನಾವೀಗ ಕೇಳುದು ಅಂತ ಹೇಳಿದ್ರು ಅವ್ರ ಹತ್ರ. ಈಗ ನಾವು ಪ್ಲಾನ್ ಮಾಡುವಾಗ ಅವರೊಂದು 50 ವರ್ಷದಿಂದ 100 ವರ್ಷ ಪ್ಲಾನ್ ಮಾಡ್ಬೇಕು. ಇವರು
ಇವರು ಈಗ ಇವ್ರ ಪ್ಲಾನ್ ಸಹ ನಾವು ನೋಡುವಾಗ ಹೇಗಿದೆ ಅಂತ ಹೇಳಿದ್ರೆ ಒಂದು 5 ವರ್ಷಕ್ಕೆ ಟೆಂಪರರಿ ಪ್ಲಾನ್ ತರ ಉಂಟು. ನಾವು ಇವ್ರಿಗೆ ಕೇಳುದು ಈ ಕೊಂಕಣ ರೈಲ್ವೆ ಅಪೋಸಿಟ್ ಅಲ್ಲಿ ಅವ್ರು ಮಾಡಿದ್ದಾರೆ, ಡಬಲ್ ಅಂಡರ್ ಪಾಸ್ ಕೊಟ್ಟಿದ್ದಾರೆ, ಅದೇ ಅರ್ಧ ಕಿಲೋಮೀಟರ್ ಗ್ಯಾಪ್ ಅಂಡರ್ ಪಾಸ್ ಕೊಟ್ಟಿದ್ದಾರೆ. ಈಗ ಮಾಡುವಾಗ ಒಂದು ಸರಿ ಮಟ್ಟದಲ್ಲಿ ಮಾಡಬೇಡಿ, ಇನ್ನೊಂದು 100 ವರ್ಷಕ್ಕೂ ನಮ್ಮ ಮಾತಾಡುವಾಗ ನಾನು ಅದನ್ನ ಕೇಳ್ತೇನೆ. ಮಹಮ್ಮದ್ ಬಾವ್ ಅವರೇ, ಈಗಾಗಲೇ ಹೇಳಿದ್ರು ಒಂದು ಒಳ್ಳೆ ರೈಲ್ವೆ ಇತಿಹಾಸವನ್ನು ಹೊಂದಿರುವಂತ ತಾವು ಬಹಳ ಕಾರ್ಯಕ್ರಮಗಳಲ್ಲಿ ಹಲವಾರು ವರ್ಷಗಳಿಂದ ಈ ಮಾತನ್ನ ನೀವು ಹೇಳ್ತಾ ಬಂದಿರುವವರು, ಏನಿದು ನಮ್ಮ ಅವಸ್ಥೆ ಅಂತ? ಮಂಗಳೂರು ಅಂದ್ರೆ ಏನು? ನಮ್ಮ ಇತಿಹಾಸ ಏನು? ನಮ್ಮ ರೈಲ್ವೆಗೆ ಸಂಬಂಧಪಟ್ಟ ಹಾಗೆ ನಾವು ಕೊಟ್ಟ ಕೊಡುಗೆಗಳೇನು? ನಾವು ಅನುಭೋಗದಾರರಾಗಿ ಕೊಟ್ಟಂತದ್ದೇನು? ಆದ್ರೆ ನಮ್ಮ ತೀರಾ ಒಂದು ನಿರ್ಲಕ್ಷ್ಯತನ, ಅಷ್ಟೊಂದು ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ. ಏನ್ ಹೇಳ್ತೀರಾ ಸರಿ? ಪ್ರಥಮವಾಗಿ ನನ್ನ V4 ಗ್ರಾಹಕರಿಗೆ ನಾನು ಹೃದಯ ತುಂಬಿದ ನಮಸ್ಕಾರವನ್ನು ಹೇಳ್ತೇನೆ. ನಾನು ಕೆನರಾ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆ ನನ್ನನ್ನು 2000 ಇಸ್ವಿಯಲ್ಲಿ ಡಿವಿಷನ್ ರೈಲ್ವೆ ಯೂಸರ್ಸ್ ಕನ್ಸಲ್ಟೇಟಿವ್ ಕಮಿಟಿಗೆ ನನ್ನನ್ನು ಓರ್ವ ಸದಸ್ಯನಾಗಿ ಕಳಿಸಿಕೊಟ್ಟಿತ್ತು. ನನ್ನ ಈ ಸಂಸ್ಥೆ ರಾಜ್ಯದಲ್ಲಿ, ಕೇಂದ್ರದಲ್ಲಿ ಎಲ್ಲದರಲ್ಲಿಯೂ ಮಾನ್ಯತೆ ಹೊಂದಿದಂತಹ ಒಂದು ಸಂಸ್ಥೆ. ಇದು ಟ್ರೇಡ್ ಅಂಡ್ ಇಂಡಸ್ಟ್ರಿಗೆ ಪ್ರೋತ್ಸಾಹ ಮಾಡ್ತಾ ಬಂದಂಥ ಒಂದು ಸಂಸ್ಥೆ. ನಾನು ಅಂಡರ್ ಬ್ರಿಡ್ಜ್ ಇದು ನಮ್ಮ ಬಜಾಲ್ ಪಡೀಲ್ ಅದು ಆಗಬೇಕೆಂದು 2000 ಇಸ್ವಿಯಲ್ಲಿ ನಾನು ಅದರ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದೆ. ನನ್ನೊಟ್ಟಿಗೆ ಶ್ರೀಮಾನ್ ಮಾಧವ ಎಂಬವರಿದ್ದರು. ಆಗ ಸ್ಟಾರ್ಟ್ ಮಾಡಿದಾಗ ನನಗೆ ಇನ್ಫಾರ್ಮೇಶನ್ ಸಿಕ್ಕಿತ್ತು ಚೇಂಬರ್ ಆಫ್ ಕಾಮರ್ಸ್ನಿಂದ 1986ನೇ ಇಸ್ವಿಯಲ್ಲಿ ಜಪ್ಪು ಮಾಕಾಳಿ ಪಡಪು ಬ್ರಿಡ್ಜ್ ಆಗಬೇಕೆಂದು ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆಯ ಅಧ್ಯಕ್ಷರಾಗುವುದಕ್ಕಿಂತ ಮುಂಚೆ ಶ್ರೀಮಾನ್ ಸುಬ್ಬಯ್ಯ ಶೆಟ್ಟಿ ಅವರು ಒಂದು ಪ್ರಪೋಸಲ್ ಅನ್ನು ಚೇಂಬರ್ಗೆ ಕಳಿಸಿಕೊಟ್ರು. ಯಾಕೆ ಕಳಿಸಿಕೊಟ್ರು? ಕೇರಳದಿಂದ ಮಂಗಳೂರಿಗೆ ಬರುವಂತಹ ವಾಣಿಜ್ಯಗೋಸ್ಕರ ಬರುವಂತಹ, ಇಂಡಸ್ಟ್ರಿಗೋಸ್ಕರ ಬರುವಂತಹ ಜನ ಪಂಪುವಲ್ಲಾಗಿ ಯಾಕೆ ಬರುವುದು? ಇಷ್ಟು ಹತ್ತಿರದಿಂದ ಒಂದು ದಾರಿ ಇರುವಾಗ ಅದನ್ನು ಯಾಕೆ ಉಪಯೋಗ ಮಾಡುವುದಿಲ್ಲ? ಅದು ನನಗೆ ಹೊಳೆಯಿತು. ನಾನೇನು ಮಾಡಿದೆ, 2000 ಇಸ್ವಿಯಲ್ಲಿ ನಾನು ಬಜಾಲ್ 146B ಅದರ ಕೆಲಸದಲ್ಲಿ ನಿರತರಾದೆ. 2000 ಸ್ಟಾರ್ಟ್ ಆಗಿ 2016 ಸೆಪ್ಟೆಂಬರ್ 11ಗೆ ನಮಗೆ ಆ ಬ್ರಿಡ್ಜ್ ಸಿಕ್ಕಿದ ನಂತರ ಏನು ಮಾಡಿದೆ ನಾನು, 1986ರಲ್ಲಿ ಮಾಕಾಳಿ ಪಡಪನವರು ಇದು ಸ್ಟಾರ್ಟ್ ಮಾಡಿದ್ದಾರೆ. ಸರ್, ಬಜಾಲ್ನ ಹೋರಾಟ ಎಷ್ಟು ವರ್ಷ? 20 ವರ್ಷ. ನಾನು ಕಮ್ಮಿಯಲ್ಲಿ 20 ವರ್ಷ, 14 ವರ್ಷ. ನಾನು ನಿಮ್ಮ ಚಾನೆಲ್ ಮುಖಾಂತರ ಇಷ್ಟೇ ಕೇಳಿಕೊಳ್ಳೋದು ಏನೆಂದು ಹೇಳಿದರೆ, ಒಂದು ಪ್ರದೇಶದ ಜನರಿಗೆ, ಅವರ ಡೆವಲಪ್ಮೆಂಟ್ಗೆ, ಅವರ ಎಲ್ಲ ಕಾರ್ಯೋನ್ಮುಖ ಇದು ನಡೆಯಬೇಕಾದರೆ ಕೇಂದ್ರ ಸರ್ಕಾರದವರನ್ನೇ, ರಾಜ್ಯ ಸರ್ಕಾರದವರನ್ನೇ ಭಿಕ್ಷೆ ಪಾತ್ರೆಯನ್ನು ಹಿಡಿದು ನಾವು ಭಿಕ್ಷೆ ಕೇಳಬೇಕಾ ಸ್ವಾಮಿ? ಇದು ನನಗೆ ಕೇಳುವಂತಹ ದೊಡ್ಡ ಒಂದು ಪ್ರಶ್ನೆ. ಇದು ಜನರ ಸಹನೆಗೊಂದು ಮಿತಿ ಇದೆ. ಜನರ ಸಹನೆಯನ್ನು ಪರೀಕ್ಷೆ ಮಾಡುವುದು ಬೇಡ. ಜನರು ಎದ್ದೇಳಿದರೆ ಯಾರಿಗೂ ಅದನ್ನು ಕಂಟ್ರೋಲ್ ಮಾಡುವಂತ ಶಕ್ತಿ ಇಲ್ಲ. ಆದ ಕಾರಣ ನಾನು ಪ್ರಚೋದನೆ ಮಾಡುವುದಲ್ಲ, ನಾನು ಶಾಂತಿ ಪ್ರಿಯ. ಮೊನ್ನೆ ಪ್ರೊಟೆಸ್ಟ್ ಮೀಟಿಂಗ್ ನಲ್ಲಿ ಹೇಳಿದೆ, ಕಾನೂನನ್ನು ನಾವು ಯಾವತ್ತೂ ಕೈ ಎತ್ತಿಕೊಳ್ಳಬಾರದು, ಕಾನೂನಿಗೆ ತಲೆಬಾಗಿಸಬೇಕು, ನಾವು ಶಾಂತಿಯುತವಾಗಿ ಹೋರಾಟ ನಡೆಸಬೇಕು ಎಂದು. ಎಸ್ ಅಹಮದ್ ಬಾಬು, ಈ ಬಗ್ಗೆ ಇನ್ನಷ್ಟು ಪ್ರಶ್ನೆ ಮುಗಿಲಿಲ್ಲ, ನಾನು ಹೇಳ್ತೇನೆ. ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಎಸ್, ಸಣ್ಣ ಬ್ರೇಕ್ ತಗೊಳ್ತೇವೆ. ಸಣ್ಣ ಬ್ರೇಕ್ ಬಳಿಕ ಮತ್ತೆ ಈ ಮಾತುಕತೆ ಮುಂದುವರಿಯುತ್ತೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮಂಗಳೂರಿನ ಮಹಾಕಾಳಿ ಪಡಪುವಿನ ಈ ರೈಲ್ವೆ ಹಳಿಗಳಿಂದಾಗಿ ಮಂಗಳೂರಿಗೆ ಬರ್ತಾ ಇರುವಂಥ ವಾಹನಗಳು, ಹೋಗ್ತಾ ಇರುವಂಥ ವಾಹನಗಳು ಪಡ್ತಾ ಇರುವಂಥ ಸಮಸ್ಯೆ, ಸ್ಥಳೀಯ ಜನರ ಸಮಸ್ಯೆ ಮತ್ತೊಂದು. ಕೇವಲ ಮಂಗಳೂರಿನ ಮಹಾಕಾಳಿ ಪಡಪು ಅಲ್ಲ, ರೈಲ್ವೆ ಇಲಾಖೆಯ ಎಲ್ಲೆಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆಯೋ ಅಲ್ಲೆಲ್ಲ ಇದೇ ಸಮಸ್ಯೆ. ಯಾವತ್ತೂ ಕೂಡ ಜನ ಗೋಳಿಡ್ತಾ ಇರ್ತಾರೆ. ಓಕೆ, ನಾವು ಮಾತಾಡ್ತಾ ಇದ್ವಿ ಇಲ್ಲಿವರೆಗೆ. ಮೊಹಮ್ಮದ್ ಸಫಿ ಅವರೇ, ಅಂದರೆ ಈಗ ಇಲ್ಲಿವರೆಗೆ ಬಂದುಬಿಟ್ಟಿದೆ, ಏನಾಗಿದೆ ಅಂತ? ಈಗ ಕಾರ್ಪೊರೇಷನ್ ಅವ್ರದ್ದು ಇಷ್ಟರವರೆಗೆ ಅವರು ಸೆಂಟ್ರಲ್ ಗವರ್ಮೆಂಟ್ ಅಂತೇಳಿ ಬೋಲ್ ಆ ಕಡೆ ಈ ಕಡೆ ಹಾಕ್ತಾ ಇದ್ರು. ಈಗ ಇವರು ಸ್ಟೇಟ್ ಗವರ್ಮೆಂಟ್ ಕಟ್ಟಬೇಕಂತ ಹೇಳ್ತಾ ಇದ್ದಾರೆ. ಸೆಂಟ್ರಲ್ ಇಂದ ಒಂದು ಕೂಡ ಫಂಡ್ ಬರ್ತಾ ಇಲ್ಲ. ಅವರು ಒಂದು ಎಸ್ಟಿಮೇಷನ್ ಮಾಡಿದ್ದಾರೆ, ಒಂದು 10 ಕೋಟಿ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಅವರು.
ಅದರದ್ದು ಏನೂ ಇದಾಗ್ಲಿಲ್ಲ. ಅಂದ್ರೆ ರೈಲ್ವೆ ಇಲಾಖೆಯವರು ದುಡ್ಡಿಟ್ಟಿದ್ದಾರೆ, ರೈಲ್ವೆ ಇಲಾಖೆಯವರು ಡಬ್ಲಿಂಗ್ ಲೈನ್ಗೆ ದುಡ್ಡಿಟ್ಟಿದ್ದಾರೆ, ಅಂಡರ್ ಪಾಸಿಗೆ ಓವರ್ ಬ್ರಿಡ್ಜ್ಗೆ ಏನು ದುಡ್ಡಿರ್ಲಿಲ್ಲ ಅವರು. ಅವರು ಹೇಳೋದು ಇದು ಡೆಪಾಸಿಟ್ ಸ್ಕೀಮ್ ಇದ್ದ 293 ಇದು ಹೇಳ್ತಾರೆ, ಅದಕ್ಕೆ ಆ ನಂಬರ್ಗೆ 293 ಡಬಲ್ ಲೆವೆಲಿಂಗ್ ಕ್ರಾಸ್, ಅದು ಡೆಪಾಸಿಟ್ ಸ್ಕೀಮ್ ಅಲ್ಲಿ ಮಾಡುವಂಥದ್ದು. ಇದು ನಮ್ಮ ಇದಕ್ಕೆ ಸಂಬಂಧ ಬರುತ್ತೆ. ಇದರಲ್ಲಿ 50% ಇಲ್ಲ, ಎಲ್ಲ 100% ಸ್ಟೇಟ್ ಗೌರ್ಮೆಂಟ್ ಕಟ್ಟಬೇಕು, ಎಲ್ಲ ಕಾರ್ಪೊರೇಷನ್ ನಾವು ಹೇಳುದು MCC ಕಟ್ಟಬೇಕು. ಆದ್ರೆ ಸಿಂಟೇಜ್ ಚಾರ್ಜ್ 2% ಬಿಟ್ರೆ ಈಗಲ್ಲ, ಒಂದು 6 ವರ್ಷ ಮುಂಚೆ ಒಂದು 6 ಕೋಟಿ ಅಂತ ಹೇಳಿದ್ರು ಅಂಡರ್ ಪಾಸಿಗೆ, ಅದು ಹೋಗಿ ಈಗ 10 ಕೋಟಿ ಬಂದು ಮುಟ್ಟಿದ್ದು. ಇನ್ನೀಗೊಂದು ವರ್ಷ 20 ಕೋಟಿ ಬರ್ಬಹುದು. ಏನ್ ಹೇಳ್ತಾರೆ ಅಧಿಕಾರಿಗಳು? ನೋಡಿ, ಈ ಬಗ್ಗೆ ಇವ್ರು ಹೇಳಿದಾಗೆ ನಾವು ಈ ಬಗ್ಗೆ ಹಲವಾರು ಹೋರಾಟ ಮಾಡಿದ ನಂತರ ಅವರಿಗೆ ಎಚ್ಚರಿಕೆ ಆಯ್ತು. ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡು ಟೋಟಲ್ 12 ಕೋಟಿ ರೂಪಾಯಿಯ ಒಂದು ಎಸ್ಟಿಮೇಟ್ ಹಾಕಿಕೊಂಡು ರೈಲ್ವೆ ಅವರು ಹೇಳಿದ್ದಾರೆ, ನಾವು ಇದಕ್ಕೆ ನೀವು ಇಷ್ಟೊಂದು ಅಮೌಂಟ್ ಅನ್ನ ನೀವು ರಾಜ್ಯ ಸರ್ಕಾರ ಅಥವಾ ಕಾರ್ಪೊರೇಷನ್ ಕೊಡ್ಬೇಕು ಅಂತ. ಕಾರ್ಪೊರೇಷನ್ ಅವರು RTL ನಾನು ಕೇಳಿದ್ದೇನೆ ಎಷ್ಟು ಹಣ ಇಟ್ಟಿದೆ ಅಂತ ಹೇಳಿ, ಕೇವಲ 12 ಲಕ್ಷ ರೂಪಾಯಿಗಳನ್ನ ಅವರು ಕಟ್ಟಿದ್ದಾರೆ, ಕೇವಲ 12 ಲಕ್ಷ. ನಾನು ಆಗ ಸಹ ಈ ಬಗ್ಗೆ ನಾನು ಕಳೆದ ಇವರು ಇಬ್ರಾಹಿಂ ಅವರು ಇದ್ದಾಗ ಸಹ ನಾನು ಹೇಳಿದೆ, ನೀವು 12 ಲಕ್ಷ ರೂಪಾಯಿ ಇಟ್ರೆ, ವರ್ಷಕ್ಕೆ 12 ಲಕ್ಷ ಇಟ್ರೆ ಸಹ 10 ವರ್ಷ ಆಗುವಾಗ 1 ಕೋಟಿ 20 ಲಕ್ಷ ಆಗ್ಬೋದು. 12 ಕೋಟಿ ಆಗ್ಬೇಕಾದ್ರೆ 100 ವರ್ಷ ಆಗ್ಬೇಕು, ಅದಕ್ಕೋಸ್ಕರ ಈಗ ಆಗ್ತದೆ ಅಂತ ಹೇಳಿದೆ. ಅದರಿಂದಾಗಿ ಈಗ 12 ಲಕ್ಷ ರೂಪಾಯಿನ ಇಟ್ಟಿದ್ದಾರೆ. ನಾನು ಹೇಳುದು, ಈಗ ಇವರು ಕೂಡಲೇ ಇವನ ಹಣವನ್ನು ವ್ಯವಸ್ಥೆ ಮಾಡಿದ್ರೆ ರೈಲ್ವೆ ಅವರು ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಏನ್ ಸಮಸ್ಯೆ ಇಲ್ಲ. ಮತ್ತೊಂದು ಇಲ್ಲಿ ರೈಲ್ವೆ ಬೇಕಾಗಿರುವಂತದ್ದು ಮಹಾನಗರ ಪಾಲಿಕೆ ಇಷ್ಟು ಕೆಲಸ ಮಾಡ್ತಾರೆ. ನಾವು ಯಾಕೆ ಈ ಮೊನ್ನೆ ಸಹ ನಾವು ಒತ್ತಾಯ ಮಾಡುದು, ಈಗ ಸಹ ನಾವು ಹೇಳುದು. ಈಗ ನಿನ್ನೆ ಅಲ್ಲ ಮೊನ್ನೆ ನಾನು DC ಅವರಿಗೆ ಮೆಮೊರಂ ಕೊಟ್ಟಿದ್ದೇನೆ, ವೇದವಾಸ್ ಕಾಮತ್ ಕೂಡ ಇದ್ರು. ನಾನು ಅವ್ರ ಹೇಳಿದ್ದೇನೆ ಈ ವಿಷಯ. ನೀವು ಈಗ ನೀವು ಒಂದು ಡಬಲ್ ಲೈನ್ ಆದ ಮೇಲೆ ನೀವು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಇದ್ರ ಕೆಲಸ ಈಗ ಎಷ್ಟು ಹೇಳ್ತೇವೆ, 12 ಕೋಟಿ ಅಂತ ಹೇಳ್ತೇವೆ, ಅದು 20 ಕೋಟಿ. ಯಾಕಂದ್ರೆ 2 ಟ್ರ್ಯಾಕ್ ಆದ್ರೆ ಇನ್ನು ಜಾಸ್ತಿ ಆಗ್ತದೆ, ಖರ್ಚು ಜಾಸ್ತಿ ಆಗ್ತದೆ. ಮಾಡ್ಬೇಕಂದ್ರೆ ಮೊನ್ನೆ ತಾನೇ ನಾವು ಪ್ರತಿಭಟನೆ ಹೇಳ್ತಾರೆ, ನಮ್ಮ ಹತ್ರ ಬಜೆಟ್ ಇಲ್ಲ, ನಮ್ದು ಕಾರ್ಪೊರೇಟ್ ಸಿಟಿ ಕಾರ್ಪೊರೇಷನ್ ಇಲ್ಲಿ ಎಷ್ಟು ನಿಮ್ಗೆ 15 ಹೇಗೆ ಕೊಡ್ಬೋದೆಲ್ಲ ಹೇಳ್ತಾರೆ. ನಾವು ಕೇಳುದು ಮೂಲಭೂತ ಸೌಕರ್ಯ ಇದೆ ಅಲ್ಲ ಮಂಗಳೂರು, ಇದು ನಮ್ಮ ಕರ್ನಾಟಕ, ಅದನ್ನ ತಗೊಳ್ಳಿ ಅಂತ ಹೇಳಿ. ಮೊನ್ನೆ ಪ್ರತಿಭಟನೆ ದಿನನೇ ಸಂಜೆ ನಾವು ಸ್ಮಾರ್ಟ್ ಸಿಟಿ ಮೀಟಿಂಗ್ ಇದ್ದಾಗ ಅದೇ ಸಂದರ್ಭದಲ್ಲಿ ಅಲ್ಲಿ ನಡೀತಿರುವಾಗ ನಾನು ಹೋಗಿದ್ದೆ. ಹೋಗಿ ಅವ್ರ DC ಅವ್ರ ಮಾತಾಡುವಾಗ ಹತ್ತಿರದಲ್ಲಿ ವೇದವಾಸ್ ಕಾಮತ್ ಅವರು ಸಿದ್ರು. ನಾನು ಅವರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಹೀಗೆ ನಾವು ಇವತ್ತು ಬೆಳಿಗ್ಗೆ ತುಂಬಾ ಜನರು ಎಲ್ಲ ಸಹ ಪ್ರೊಟೆಸ್ಟ್ ಮಾಡಿದ್ರು, ಎಲ್ಲರೂ ಸಹ ಇಲ್ಲಿ ಬರೆದಿದ್ರು, ಸುಮ್ಮನೆ ಸಮಸ್ಯೆ ಆಗ್ತಿದ್ರು, ನಾವು ಈಗ ಬಂದದ್ದು ಇದ್ರ ಬಗ್ಗೆ ಸರ್. ಈಗ ಅದಕ್ಕೆ ಆಯ್ತು ನಾನು ಮಾತಾಡ್ತೇನೆ ಅಂತ ಅವ್ರು ತುಂಬಾ ಪೋಸ್ಟ್ಪೋನ್ ಮಾಡಿದ್ರು. ಆದ್ರೆ ನಾವು ಹೇಳುದು, ಇವರು ಹೇಳ್ತಾ ಇದ್ದಾರೆ ಹಣದ ಸಮಸ್ಯೆ. ಈಗ ಮೊಹಮ್ಮದ್ ಅವರು ಹೇಳಿದ್ರು ಹಣದ ಸಮಸ್ಯೆ ಅಂತ ಹೇಳಿದ್ರೆ, ಸ್ವಾಮಿ ನಾನು ಹೇಳುದು ಇಷ್ಟಿಷ್ಟು ಕೋಟಿ ರೂಪಾಯಿಗಳನ್ನ ಒಂದೊಂದು ಸರ್ಕಲ್ಗೆ 1 ಕೋಟಿ ರೂಪಾಯಿಗೆ ಬೇರೆ ಬೇರೆ ಖರ್ಚುಗಳನ್ನ ಇವರು ಮಾಡ್ತಾರೆ. ಇದು ಇಷ್ಟು 12 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ದಿನಕ್ಕೆ 1000 ಜನರಿಗೆ, ಲಕ್ಷಾಂತರ ಜನರಿಗೆ ಈ ರೋಡಿಯಿಂದ ಹಾದು ಹೋಗೋರಿಗೆ ಉಪಕಾರ ಆಗ್ತದೆ. ಅದರಿಂದ ಎಷ್ಟು ಜನ ಇವತ್ತು ನಾವೇ ನೋಡಿದ್ದೇವೆ. ಕೆಲವು ಸಲ ಬೇಸರ ಆಗ್ತದೆ, ಆಂಬುಲೆನ್ಸ್ನವರು ಆ ರೋಡಲ್ಲಿ ಬಂದು ತಿರುಗಿಸಿ ಹೋಗೋದು ಎಷ್ಟೇ ಸಲ ನೋಡಿದ್ದೇವೆ. ಎಷ್ಟೇ ಸಲ ಲಾಸ್ಟ್ ಟೈಮ್ ಒಂದು ಮಗು ಆಂಬುಲೆನ್ಸ್ ಅಲ್ಲಿ ಕೊಂಡೋಗೋದು ವಾಪಸ್ ಪಾಪ ಅವರ ಮನಸ್ಸಿಗೆ ಆದಷ್ಟು ಬೇಗ ರೀಚ್ ಮಾಡ್ಬೇಕಂತ ಮ್ಯಾಂಗ್ಳೂರು ವೆಲ್ಲಾಕ್ಗೆ ರೀಚ್ ಮಾಡ್ಬೇಕು. ಬಟ್ ಆದ್ರೆ ಅವ್ರೆಂತ ಮಾಡಿದ್ರು, ಅಲ್ಲಿಂದ ಟರ್ನ್ ಮಾಡ್ಕೊಂಡು ಸೀದಾ ಹೋದ್ರು. ಯಾಕಂದ್ರೆ ಅಂತ ಪರಿಸ್ಥಿತಿ, ಅದು ಪುನಃ ಟರ್ನ್ ಮಾಡ್ಕೊಂಡು ವೆಲ್ನೋಕಿಂದ ಇದು ಪಂಪೋಯಲ್ ಆಗಿ ಆ ರೀತಿಯಾಗಿ ಗಂಗಾರಾಡಿಗೆ ಬರುವಾಗ ಆ ಮಗು ಬದುಕುವುದು ನಮ್ಮ ಮನೆ ಸೈಡ್ ಹೇಳ್ಬಿಟ್ಟು ಮುಗಿಸ್ತೇನೆ. ನಮ್ಮ ಮನೆ ಹತ್ರ ನಮ್ಮ ವೆರಿ ವೆರಿ ನೆಕ್ಸ್ಟ್ ಮನೆ ಒಬ್ಬ ಹಾರ್ಟ್ ಪೇಷಂಟ್, ಏಜ್ಡ್ 70 years ಪಾಪ. ಸಂಜೆ ಹೊತ್ತು ಹಾರ್ಟ್ ಇದಾಯ್ತು, ಇದು ಶ್ವಾಸ ಇದು ದೇವರ ಆಯ್ಸಿ ಕೊಟ್ಟದವ್ರಿಗೆ. ಬಟ್ ಏನಾಯ್ತು, ಟೈಮ್ಗೆ ರೀಚ್ ಆಗ್ಲಿಕ್ಕೆ ಆಗ್ಲಿಲ್ಲ, ಪಾಪ ತೀರಿ ಹೋದ್ರು. ಇಂಥದ್ದಲ್ಲಿ ತುಂಬಾ ಇನ್ಸಿಡೆಂಟ್ ಅಲ್ಲಿ ಆಗ್ತಾ ಇದೆ. ನಮ್ ಕಣ್ಣಿಗೆ ನೋಡಿ ಬೇಜಾರ, ಅಂದ್ರೆ ಟೈಮ್ಗೆ ನಮ್ಗೆ ರೀಚ್ ಮಾಡ್ಲಿಕ್ಕೆ ಆಗಿಲ್ಲ. ಬಟ್ ದೇವರು ಕೊಡೋ ಆಯ್ತು. ಬಟ್ ನಾವು ನೋಡಿ ಸಮಸ್ಯೆ ಒಂದು, ಜೊತೆಗೆ ಅಲ್ಲಿ ಬಹಳ ಒಂದು ಕಾತರದಿಂದ ಇಷ್ಟೇ ಹೊತ್ತಿಗೆ ತಲುಪಬೇಕು ಅಂತ ಹೋಗುವಂತ ಜನರ ಸಮಸ್ಯೆ, ಅದನ್ನು ನೋಡುವಂತ ನೀವು ಪ್ರೈಮ್ ಟೈಮ್ ಅಲ್ಲಿ ನೋಡಿ. ಪ್ರೈಮ್ ಟೈಮ್ ಇದೆ. ಪ್ರೈಮ್ ಟೈಮ್ ನಾವು 8 ಗೇಟ್ ಪ್ರೈಮ್ ಟೈಮ್ ಹೇಳ್ತೇವೆ. ಬೆಳಿಗ್ಗೆ ಹೋದ್ರೆ ಡಬಲ್ ಗೇಟ್, ಒಂದಲ್ಲ ಅರ್ಧ ಗಂಟೆ ವೇಟ್ ಮಾಡ್ಬೇಕು. ಏನ್ ಮಾಡ್ಬೇಕು, 8 ರಿಂದ 9 ಮಕ್ಳಿಗೆ ರೀಚ್ ಆಗ್ಬೇಕು, ಸ್ಕೂಲ್ಗೆ ರೀಚ್ ಆಗ್ಬೇಕಲ್ಲ. ಆ ಟೈಮ್ ಅಲ್ಲಿ ಇವರು 2 ಗೇಟ್ ಹಾಕುದು, 15 ನಿಮಿಷ 20 ನಿಮಿಷ ಬ್ಲಾಕ್ ಮಾಡೋದು. ಅಹಮದ್ ಬಾಬು ಅವರೇ, ತಾವಾಗ ಏನೋ ಹೇಳಲಿಕ್ಕೆ ಹೊರಟಿದ್ರಿ, ಅಂದ್ರೆ ಎಂಥದಿದು, ಇದು ಆಟವ? ಸೂಫೀರ್ ಅವರು ಹೇಳಿದರು, ಇದು ಮೊದಲು 20 ಕೋಟಿ ರೂಪಾಯಿಗೆ ಒಂದು ಪ್ರಾಜೆಕ್ಟ್ ಆಗಿತ್ತು. 2016ರಲ್ಲಿ 20 ಕೋಟಿ ರೂಪಾಯಿಗೆ 4 ಲೈನ್, ಗೊತ್ತಾಯ್ತಲ್ಲ. ಅದು ಆಗುವುದಿಲ್ಲ ಅಂತ ಹೇಳಿ ನಾನು ಪ್ಲಾನ್ ಅನ್ನು ಚೇಂಜ್ ಮಾಡಿ 20 ಕೋಟಿ ರೂಪಾಯಿಗೆ 6 ಕೋಟಿ ಇತ್ತು, 20 ಕೋಟಿ ರೂಪಾಯಿ ಆಯಿತು. 6 ಕೋಟಿ ರೂಪಾಯಿ ಇರುವಾಗ 2% ಸಿಂಟೇಜ್ ಚಾರ್ಜಸ್ ಅನ್ನ 12 ಲಕ್ಷ ರೂಪಾಯಿ ಅಲ್ಲಿ ಕಟ್ಟಿದ್ದಾರೆ ಎಂದು ಇವತ್ತು 1 ಗಂಟೆಗೆ ಮಾನ್ಯ ನಗರ ಕಾರ್ಪೊರೇಷನ್ ಕಮಿಷನರ್ಗೆ ಬೇರೆಯವರ ಹತ್ರ ಫೋನ್ ಮಾಡಿ
ಏನೋ ಸಿಂಟೇಜ್ ಚಾರ್ಜಸ್ ಕಟ್ಟಿದ್ದಾರೆ, ಡಿಟೇಲ್ ನಾನು ಈಗ ಹೊರಗಿದ್ದೇನೆ, ನಾಳೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಯಾರು? ಸಿಟಿ ಕಾರ್ಪೊರೇಷನ್ ಕಮಿಷನರ್ ನಜೀರ್ ಅವರು. ನಾನು 2016ರಲ್ಲಿ ನಜೀರ್ ಕಮಿಷನರ್ ಹತ್ರ ಹೋಗಿ ಕೇಳಿದೆ, ಡಿವಿಷನ್ ರೈಲ್ವೆಯಲ್ಲಿ ನಾನು ಟರಾವ್ ಮುಖಾಂತರ ಕೇಳಿದೆ, ಮಕಾಲಿ ಪಡುಪು ಏನಾಯಿತು ಟ್ರೈನ್, ಅದಕ್ಕೆ ಇದು ಅಂಡರ್ ಬ್ರಿಡ್ಜ್ ಏನಾಯಿತು, ಹಾಗೆ ಹೇಳಿದರು. ನಾವು ಸಿಟಿ ಕಾರ್ಪೊರೇಷನ್ಗೆ ಇದರ ಬಗ್ಗೆ 20 ಕೋಟಿ ರೂಪಾಯಿ ರೆಮಿಟ್ ಮಾಡಲಿಕ್ಕೆ ನಾವು ಕಾಗದ ಕೊಟ್ಟಿದ್ದೇವೆ. ನಾನು ಬಂದು ಮರು ದಿವಸವೇ ಕಮಿಷನರ್ ಹತ್ರ ಬಂದು ಕೇಳಿದ್ದೇನೆ. ಹಾಗೆ ಹೇಳಿದ್ರು, ನಮ್ಮ ಹತ್ರ 20 ಕೋಟಿ ಎಲ್ಲಿ ಉಂಟು? ನಾನು ಹೇಳಿದೆ, ಸ್ಮಾರ್ಟ್ ಸಿಟಿ ಬರ್ತದಲ್ಲ ಕಮಿಷನರ್ ಸಾಹೇಬ್ರವರೇ, ನೀವು ದುಡ್ಡು ಇಡಿ. ಆಗ್ಲಿಲ್ಲ. ಇದು ಏನಾಯ್ತು, ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳಿ ಕಾಗದ ಕೊಟ್ಟು ಬಿಟ್ರು. ರೈಲ್ವೆ ಅವರು ಏನು ಮಾಡಿದರು, ಇದು ಇನ್ನು 20 ಕೋಟಿ ಇದ್ದದ್ದು ಇನ್ನು ಇದನ್ನು ಮುಂದೆ ಕೊಂಡೋದರೆ 75 ಕೋಟಿ ಆಗ್ತದೆ, ಇದು ಈ ಶತಮಾನದಲ್ಲಿ ಆಗ್ಲಿಕ್ಕಿಲ್ಲ, ಪ್ಲಾನ್ ಅನ್ನು ಚೇಂಜ್ ಮಾಡಿ 2 ರೋ ಅನ್ನು ಮಾಡಿದರು. 2 ರೋ ಅನ್ನು ಮಾಡಿ ಏಪ್ರಿಲ್ 2018ಕ್ಕೆ ನನ್ನೊಂದು ಕ್ಲಾರಿಫಿಕೇಶನ್, 20 ಕೋಟಿ ಅನ್ನುವಂಥದ್ದು ಅದರ ಒಟ್ಟು ಖರ್ಚು. ಹೌದು. ಅದರಲ್ಲಿ ಸಿಟಿ ಕಾರ್ಪೊರೇಷನ್ ಎಷ್ಟು ಕೊಡಬೇಕಿತ್ತು? ಹಾಗೇನಿಲ್ಲ, ಇಡೀ ಒಟ್ಟು ಸೇರಿಂಗ್ ಬೇಸ್ ಇಲ್ಲ. ಡೆಪಾಸಿಟ್ ಸ್ಕೀಮ್ ಅಲ್ಲಿ ಇರುವಂತ ಕಾರಣ ಅದಕ್ಕೆ ಸೇರಿಂಗ್ ಮಾಡೋದಕ್ಕೆ ಬೀಳುವುದಿಲ್ಲ ಅಂತ ಹೇಳ್ತಾ ಇರೋರು. ಇದು ಫುಲ್ ನಮ್ಮ ಸ್ಟೇಟ್ ಗವರ್ಮೆಂಟ್ ಕಟ್ಟಬೇಕು. ನಾನು ಬರ್ತೇನೆ. ಇದು ಶ್ರೀಮಾನ್ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರು ರಾಜ್ಯವನ್ನು ಆಳುತ್ತಿದ್ದಾಗ ಸೆಂಟ್ರಲ್ ಗವರ್ಮೆಂಟ್ ಒಂದು ಕಾನೂನನ್ನು ತಂದಿತ್ತು. ಇನ್ನು ಮೇಲೆ ಅಂಡರ್ ಬ್ರಿಡ್ಜ್ಗೋ ಓವರ್ ಬ್ರಿಡ್ಜ್ಗೋ 50-50 ಶೇರ್ ಇಲ್ಲಿಂದ ಸ್ಟಾಪ್ ಆಗಿದೆ. ಇದು ಎಲ್ಲವನ್ನೂ ರಾಜ್ಯ ಸರ್ಕಾರವೇ ಅಥವಾ ಕಾರ್ಪೊರೇಷನ್ ಭರಿಸಬೇಕು. ಆದ ಕಾರಣ ಇದರ ಅಡಿಸ್ಥಾನದಲ್ಲಿ ಇವರಿಗೆ ಕಾಗದ ಬಂತು. ಕಮಿಷನರ್ ಸಾಹೇಬ್ರ ಹತ್ರ ನಾನು ಹೋದೆ, ದುಡ್ಡು ಇಲ್ಲ ಅಂತ ಹೇಳಿದ್ರು. ಪ್ಲಾನ್ ಚೇಂಜ್ ಆಯಿತು. ಏಪ್ರಿಲ್ 2018ಕ್ಕೆ ಡಿವಿಷನ್ ರೈಲ್ವೆ ಅವರು ಒಂದು ಕಾಗದವನ್ನು ಕಾರ್ಪೊರೇಷನ್ಗೆ ಕಳಿಸಿಕೊಟ್ಟಿದ್ದಾರೆ, ನೀವು ಇಷ್ಟು ದುಡ್ಡು ಹಾಕಬೇಕೆಂದು. ಇವತ್ತು ನಾನು ಮಾನ್ಯ DRM ರೈಲ್ವೆಯಲ್ಲಿ ಡಿವಿಷನ್ ರೈಲ್ವೆ ಮ್ಯಾನೇಜರ್, ಹಿ ಇಸ್ ಅ ಸುಪ್ರೀಂ ಮ್ಯಾನ್, ಅವರನ್ನು 2 ಗಂಟೆ 58 ನಿಮಿಷಕ್ಕೆ ಅವರನ್ನು ನಾನು ಕಾಂಟ್ಯಾಕ್ಟ್ ಆದೆ. ಇಷ್ಟು ಒಳ್ಳೆಯ ಒಂದು ಸೌಜನ್ಯದ ಒಂದು ಜನ ಎಲ್ಲ ಡಿಟೇಲ್ ಆಗಿ ಕಂಪ್ಲೀಟ್ ಪಿಕ್ಚರ್ ಕೊಟ್ರು. ನೋಡಿ ಮಿಸ್ಟರ್ ಬಾವಾ, ಇದು ನಮ್ಮಿಂದ ಏನು ಅಡಚಣೆ ಆಗ್ಲಿಲ್ಲ, ನಮ್ಮಿಂದ ಎಲ್ಲ ಪ್ಲಾನ್ ರೆಡಿ ಆಗಿದೆ, ಎಲ್ಲ ಎಸ್ಟಿಮೇಷನ್ ರೆಡಿ ಆಗಿದೆ. ಇದನ್ನು ಹಲವಾರು ಇದಕ್ಕೆ ಹೋಗ್ಲಿಕ್ಕೆ ಉಂಟು. ಇದು ಮೊದಲು ಹೋಗ್ಬೇಕು GAD ಡಿಪಾರ್ಟ್ಮೆಂಟ್ ಹೋಗಬೇಕು, ಅಂದ್ರೆ ಜನರಲ್ ಅರೇಂಜ್ಮೆಂಟ್ ಆಫ್ ಡ್ರಾಯಿಂಗ್, ಅವರಿಗೆ ಹೋಗ್ಬೇಕು. ಅವರಿಗೆ ಸಿಂಟೇಜ್ ಚಾರ್ಜಸ್ ಕಟ್ಟದಿದ್ದರೆ ಅವರು ಈ ಕೆಲಸವನ್ನು ಕೈಗೆ ತೆಗೆದುಕೊಳ್ಳುವುದಿಲ್ಲ. ಸಿಂಟೇಜ್ ಚಾರ್ಜಸ್ ಕಟ್ಟಿದೆ, ಡ್ರಾಯಿಂಗ್ ಆಗಿದೆ, ಎಲ್ಲಾ ಡಿವಿಷನ್ ರೈಲ್ವೆಯಲ್ಲಿ ಇದು ರೆಡಿ ಇದೆ. ಈಗ ಅದರ ಮಾಹಿತಿ ಮತ್ತೊಮ್ಮೆ ಅವರ ಕೆಳಗಿನವರಿಗೆ ಕೊಟ್ಟರು. ಅವರು ಹೇಳಿದ ಹಾಗೆ ಹೇಳಿದರು, ಮಿಸ್ಟರ್ ಬಾವಾ, ನಮ್ಮಿಂದ ಏನು ಡಿಲೇ ಇಲ್ಲ, ಎಲ್ಲ ರೆಡಿ ಉಂಟು, ನೀವು ನಾಳೆ ಹೋಗಿ ಸಿಟಿ ಕಾರ್ಪೊರೇಷನ್ ಅವರು 10 ಕೋಟಿ ಚಿಲ್ಲರೆ ನಾವು ರೆಮಿಟ್ ಮಾಡ್ತೇವೆ ಎಂದು ಕಾಗದ ಕೊಟ್ರೆ ಇಮಿಡಿಯೇಟ್ ನಾವು ಟೆಂಡರ್ ಕರೀತೇವೆ, ದುಡ್ಡು ಬೇಡ. ಹಾಗಿದ್ರೆ ಅದು 10 ಕೋಟಿ ಅಂದ್ರೆ 50% ಇಲ್ಲ, ಪ್ಲಾನ್ ಚೇಂಜ್ ಆಯ್ತು, ಆಯ್ತು, ಗೊತ್ತಾಯ್ತು. ಇದು 10 ಕೋಟಿಯಲ್ಲಿ 5 ಕೋಟಿ ಅಂಡರ್ ಬ್ರಿಡ್ಜ್ಗೆ, 5 ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ. ಇದು ಡಿವಿಷನ್ ರೈಲ್ವೆಯ ಇಷ್ಟು ದಿವಸದ ಇವತ್ತಿನವರೆಗಿನ ಒಂದು ತಾಜಾ ಅಥೆಂಟಿಕ್ ನ್ಯೂಸ್. ನಾನು ಹೇಳುವಾಗ ತಪ್ಪು ಹೇಳಬಾರದು. ಯಾರಾದ್ರೂ ನನ್ನ ಹತ್ರ ಕೇಳಿದರೆ ನೀನು ಹೇಗೆ ಹೇಳಿದಿ ಎಂದು ಆ ಮಾಹಿತಿ. 10 ಕೋಟಿ ಮಹಾನಗರ ಪಾಲಿಕೆ ನಾಳೆ ನಾವು ಕೊಡ್ತೇವೆ ಒಂದು ಕಾಗದ ಡಿವಿಷನ್ ರೈಲ್ವೆಗೆ ಕೊಟ್ರೆ ಡಿವಿಷನ್ ರೈಲ್ವೆ ಇಮಿಡಿಯೇಟ್ ಆಗಿ ಟೆಂಡರ್ ಕರೀತಾರೆ. ಎಸ್ ಸರ್, ಕಮಿಷನರ್ ಅವರು ಹೇಳುದು ನಮ್ಗೆ ಎಲ್ಲಿಂದ ಹಣ ಮಹಾನಗರ ಪಾಲಿಕೆಯಲ್ಲಿ ಅಂತ. ಓಕೆ, 100 ಕೋಟಿ 200 ಕೋಟಿ ಅಂತ ಹೇಳಿ ರಾಜ್ಯ ಸರ್ಕಾರದಿಂದ ಇವರು ವರ್ಷಕ್ಕೆ ತರಿಸ್ತಾರಲ್ಲ ಸರ್, ಎಷ್ಟು ಯೋಜನೆಗಳನ್ನ ಮಾಡ್ತಾರೆ, ಏನೇನ್ ರಸ್ತೆಗಳನ್ನ ಮಾಡ್ತಾರೆ, ಅಲ್ಲೆಲ್ಲ ದುಡ್ಡು ಕೊಡ್ಲಿಕ್ಕೆ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಆಗ್ತದಂತಾದ್ರೆ ಇಂತ ಒಂದು ಅಂಡರ್ ಪಾಸ್ ಅನ್ನು ಮಾಡ್ಲಿಕ್ಕೆ ಇವರಿಗೆ ಸಾಧ್ಯ ಆಗುದಿಲ್ವಾ? ಇದಕ್ಕೆ ಯಾಕೆ ಹಣ ಒದಗಿಸಲಿಕ್ಕೆ ಸಾಧ್ಯ ಆಗುದಿಲ್ಲ? ಹಾಗಾದ್ರೆ ಸುಳ್ಳಲ್ವ ಅವ್ರು ಹೇಳೋದು? ನಂಬಲಿಕ್ಕೆ ಸಾಧ್ಯ ಇದೆ ಸರ್? ಇಷ್ಟು ಸಾವಿರಾರು ಜನರಿಗೆ ಉಪಕಾರವಾಗುವಂತ ಇಷ್ಟು. ಅದಕ್ಕೆ ನಾನು ನಿಮ್ಮ ಚಾನೆಲ್ ಮುಖಾಂತರ ಹೋರಾಟಗಾರರಿಗೆ ಹೇಳುದು, ನಿಮ್ಮ ಹೋರಾಟದಲ್ಲಿ ನಾನಿದ್ದೇನೆ. ನಮ್ಮ ಇನ್ನು ಬಾಲ್ ಸಿಟಿ ಕಾರ್ಪೊರೇಷನ್ ಅಂಗಳದಲ್ಲಿ ನಾವು ಹೋಗಿ ಸಿಟಿ ಕಾರ್ಪೊರೇಷನ್ ಅವರಿಗೆ ಇದೆಲ್ಲ ಡೀಟೇಲ್ ನಿಮ್ಗೆ ಏಪ್ರಿಲ್ ನಲ್ಲಿ ಬಂದಿದ್ದಲ್ಲ ಸ್ವಾಮಿ ಕಾಗದ, ತಿಂಗಳು ಎಷ್ಟಾಯ್ತು, ನೀವೇನಾದ್ರೂ ಸಾರ್ವಜನಿಕರಿಗೆ ಇದರ ಮಾಹಿತಿ ಕೊಟ್ಟಿದ್ದೀರಾ? ಪೇಪರ್ ನಲ್ಲಿ ಯಾರೋ ಒಂದು ನ್ಯೂಸ್ ಬಂದ ಕಾರಣ ನಾವು ಅಲ್ಲಿ ಎತ್ತೇವು ಕೂಡಲೇ ಅಲ್ಲಿ ನೈಟಿಗೆ ಒಂದು ಅಲ್ಲಿ ಹಾಲ್ ನಲ್ಲಿ ಒಂದು ನಾವೀಗ 2 ಲೈನ್ಗೆ ಒಪ್ಪಿಕೊಂಡ್ರೆ ಮುಂದೆ ಮತ್ತೆ ಸಮಸ್ಯೆ ಅಲ್ವಾ ಅದು? ಅಲ್ಲ, ಈಗ ನೋಡಿ ಅನಿವಾರ್ಯ ಅಂತ ನಾವೀಗ ಈಗ 2 ಲೈನ್ಗೆ ಅಂದ್ರೆ ನೋಡಿ ರೈಲ್ವೆದು ಅವರು ಆಲ್ರೆಡಿ ಅದಕ್ಕೋಸ್ಕರ
18 ಕೋಟಿ 75 ಲಕ್ಷ ನಾನು ಹೇಳ್ತೇನೆ. ಸುಮಾರು ಇಟ್ಟಿರ್ಬೇಕು. ನಾನು ಹೇಳ್ತೇನೆ. ಅದು ಕಾಂಕ್ರೀಟ್ ಕೊಟ್ಟಿದ್ದಾರೆ. ನಾನು ಹೇಳ್ತೇನೆ. ಕಾಂಟ್ರಾಕ್ಟ್ ಕೂಡ ಕೊಟ್ಟಿದ್ದಾರೆ. ನಾನು ಹೇಳ್ತೇನೆ. 2016ರಲ್ಲಿ 347 ಕೋಟಿ ರೂಪಾಯಿ ಪ್ಲಸ್ 100 ಕೋಟಿ ಹೆಚ್ಚಾಗಿ ಕೊಡ್ತೇವೆ ಎಂದು ಹೇಳಿ ಕೇಂದ್ರ ಸರ್ಕಾರ ಎಂಪಿಯ ಮುಖಾಂತರ ಒಂದು ವಾಗ್ದಾನ ಸಿಕ್ಕಿತು. ಇದರಲ್ಲಿ ಹೆಚ್ಚಿನ ದುಡ್ಡು NMPTಯಲ್ಲಿ ಟ್ರ್ಯಾಕ್ ಡಬಲ್ ಮಾಡ್ಲಿಕ್ಕೆ. ಸರ್, ಇದು ಯಾವುದಕ್ಕಾಗಿ 347 ಪ್ಲಸ್ 340 ಇದು ಎಂಟೈರ್ ನಮ್ಮ ಈ ಏರಿಯಾದು ಡೆವಲಪ್ಮೆಂಟ್ ಗೆ, ಅಂದ್ರೆ ಸದರನ್ ರೈಲ್ವೆಗೂ ಅಥವಾ ದಕ್ಷಿಣ ಕನ್ನಡ ಅಲ್ಲ. ಇದು ನಮ್ಮ ಈ ಟ್ರ್ಯಾಕ್ ಬಗ್ಗೆ ಅಲ್ಲ, ಇವರೇ ನಮ್ಮ ಟ್ರ್ಯಾಕ್ ಬಗ್ಗೆ ನಾನು ಬರ್ತೇನೆ. ಇದು ಯಾಕೆಂತ ಹೇಳಿದರೆ ಇದರಲ್ಲಿ 89 ಕೋಟಿ ರೂಪಾಯಿ ಡಿವಿಷನ್ ರೈಲ್ವೆಗೆ ಒಂದು ವರ್ಷಕ್ಕೆ ವರಮಾನ. ಎಷ್ಟು? ಒಂದು ವರ್ಷ. ಸೇಲಂ ಬೇರೆ ಆದ ನಂತರ ಪಾಲ್ಘಾಟ್ ಡಿವಿಷನ್ಗೆ ಇದು 2 ವರ್ಷದ ಮುಂಚಿದ ಲೆಕ್ಕ ಹೇಳ್ತೇನೆ, 89 ಕೋಟಿ ರೂಪಾಯಿ ವರ್ಷದ ವರಮಾನ ಬರುವಂತದ್ದೆಲ್ಲ. ಅದರಲ್ಲಿ 46 ಕ್ರೋರ್ NMPT ಇಂದ ಅವರಿಗೆ ಸಿಗ್ತದೆ. ನಾವು ಡಿವಿಷನ್ ಬೇರೆ ಮಾಡಬೇಕು ಎಂದು ಕೇಳಿದರೆ 24 ಗಂಟೆ ಒಳಗೆ ಡಿವಿಷನ್ ರೈಲ್ವೆ ಬಾಗಿಲು ಹಾಕಿ ಹೋಗಬೇಕು. ಗೊತ್ತಾಯ್ತಾ? ಇದು ಆ ದುಡ್ಡು NMPTಯಲ್ಲಿ ಇದು ಟ್ರ್ಯಾಕ್ ಡಬಲ್ ಮಾಡ್ಲಿಕ್ಕೆ ಕೊಟ್ರು. ಈಗ ಅಲ್ಲಿ ಏನಾಗಿದೆ, ನೇತ್ರಾವತಿ ಕ್ಯಾಬಿನ್ ವರೆಗೆ 2 ಲೈನ್ ಬಂದು ನಿಂತಿದೆ. ನೇತ್ರಾವತಿ ಕ್ಯಾಬಿನ್ ನಿಂದ ಮಂಗಳೂರು ಸೆಂಟ್ರಲ್ಗೆ 1.5 ಕಿಲೋಮೀಟರ್ ಡಬಲ್ ಲೈನ್ ಮಾಡಲಿಕ್ಕೆ 18.93 ಕ್ರೋರ್ ರುಪೀಸ್ ಸ್ಯಾಂಕ್ಷನ್ ಆಗಿದೆ. ಅದು ಈ ಡಿಸೆಂಬರ್ ನಲ್ಲಿ ಟೆಂಡರ್ ಕರೀತಾರೆ. ಕೇಳಿ ನಮಗೆ ಈಗ ಅದೊಂದು ಎಕ್ಸ್ಟ್ರಾ ಲೈನ್ ಬಂದರೆ ನಮಗೆ 4 ಟ್ರೈನ್ ಹೆಚ್ಚಾಗಿ, ಈಗ ಪ್ಲಾಟ್ಫಾರ್ಮ್ ನಂಬರ್ 1 and 2, 3 ಮಾತ್ರ ಇರುವುದು, 4/5 ಅಟ್ಲಾಗ ಆಗ್ತದೆ. ನಮಗೆ ಒಂದು ಟ್ರ್ಯಾಕ್ ಹೆಚ್ಚಾದರೆ 4 ಗಾಡಿಯನ್ನು ಪ್ರೊವೈಡ್ ಮಾಡ್ಲಿಕ್ಕೆ ಆಗ್ತದೆ. ಈಗ ನಮಗೆ ಟ್ರ್ಯಾಕ್ ಒಂದೇ ಇದ್ದ ಕಾರಣ 3/4 ಗಂಟೆ 1 ಗಂಟೆ ನೇತ್ರಾವತಿ ಕ್ಯಾಬಿನ್ ನಲ್ಲಿ ಗಾಡಿ ನಿಲ್ಬೇಕು. ಯಾಕಂತ ಹೇಳಿದ್ರೆ ಮಂಗಳೂರು ಸೆಂಟರ್ ನಲ್ಲಿ ಅದಕ್ಕೆ ಬರ್ತಿಲ್ಲ. ಒಂದು ಲೈನ್ ಹೆಚ್ಚಾದರೆ ನಮ್ಗಾಗ್ತದೆ. ಮತ್ತೊಂದು ಯೋಗೀಶ್ ಇವರು ಹೇಳಿದ್ರು, ಇದು ಅದರ ಕೆಲಸ ಕಾಮಗಾರಿಗೆ ಸ್ಟಾರ್ಟ್ ಆಗುವಾಗ ರಸ್ತೆ ಬಂದ್ ಮಾಡ್ತಾರೆ ಎಂದು. ರೈಲ್ವೆ ಅವರ ಹತ್ರ ಅಂತ ಕಾನ್ಸೆಪ್ಟೇ ಇಲ್ಲ. ಒಂದು ಚಾಲ್ತಿಯಲ್ಲಿ ಇರುವ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡುವಂತ ಇದೇ ಇಲ್ಲ. ನಮ್ಮ ಹಕ್ಕು ಬಂದ್ ಮಾಡಬೇಡಿ ಅಂತ ಹೇಳುವ ಅಧಿಕಾರ ನಮಗುಂಟು. ಆಲ್ಟರ್ನೇಟಿವ್ ದಾರಿ ಕೊಡದೆ ಅದನ್ನೇ ಕೇಳುದು. ನಮ್ಮ ಉದ್ದೇಶ ಅಂದ್ರೆ ಹೇಳುದು, ನೀವು ಆಲ್ಟರ್ನೇಟಿವ್ ನಮ್ಗೆ ವ್ಯವಸ್ಥೆ ಮಾಡದೆ ನೀವು ಬಂದ್ ಮಾಡಬಾರ್ದು. ಯಾಕಂದ್ರೆ ನೋಡಿ, ನಮ್ಮ ಕಣ್ಣ ಎದುರುಗಡೆ ಬಂದ್ ಮಾಡಿದ್ದು ಗೊತ್ತುಂಟು. ಯಾಕಂದ್ರೆ ಮೊದಲೊಂದು KK ಸ್ಟೀಲ್ ನಿಂದ ಆಚೆಯಾಗಿ ಹೋಗ್ತಾ ಒಂದು ರಸ್ತೆ ಇತ್ತು, ಅದನ್ನು ಬಂದ್ ಮಾಡಿದ್ದಾರೆ. ಆ ಬಳಿಕ ಇಷ್ಟು ತನಕ ಓಪನ್ ಮಾಡಿಲ್ಲ. ಇನ್ನಷ್ಟು ಮಾಹಿತಿಗಳನ್ನ ತೆಗೆದುಕೊಳ್ಬೇಕು. ಮತ್ತಷ್ಟು ಮಾತುಕತೆ ಮುಂದುವರೆಯುತ್ತದೆ ಒಂದು ಸಣ್ಣ ಬ್ರೇಕ್ ನ ಬಳಿಕ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಚರ್ಚೆ ಮಾಡ್ತಿದ್ದು ರೈಲ್ವೆ ಗಡಿ ಸಂಕಟ ಬಗೆಗೆ. ಕೇವಲ ಇದು ಮಂಗಳೂರು ಮಾತ್ರ ಅಲ್ಲ, ಎಲ್ಲೆಡೆ ಸಮಸ್ಯೆ. ಆದರೆ ಮಂಗಳೂರಿನ ಮಟ್ಟಿಗಂತೂ ಇದೊಂದು ಬಹಳ ಅಗಾಧವಾದಂಥ ಸಮಸ್ಯೆ ಅಂತಲೇ ಹೇಳಬಹುದಾಗಿದೆ. ಎಸ್, ಮೊಹಮ್ಮದ್ ಬಾಬರ್ ಅವರು ಹೇಳಿದ್ರು, ಅಂದರೆ ಎಲ್ಲೋ ಒಂದು ಕಡೆ ರೈಲ್ವೆ ಹಳಿಗಳು ಆಗ್ತಾ ಇದೆ, ಇಷ್ಟು ಕೋಟಿ ಕೊಡ್ತಾ ಇದ್ದಾರೆ, ಅಷ್ಟು ಕೋಟಿ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ಇನ್ಕಮ್ ಕೂಡ ಅಷ್ಟೇ ಇದೆ. ನಾವು ಅಷ್ಟೇ ಅವರಿಗೆ ಇನ್ಕಮ್ ಕೂಡ ಈ ಒಂದು ಪ್ರದೇಶದಿಂದ ಹೋಗ್ತಾ ಇರುವಂತದ್ದು. ಎಲ್ಲ ಅಭಿವೃದ್ಧಿಗಳು ಏನಿದೆ ಅದು ರೈಲ್ವೆಗೋಸ್ಕರ ರೈಲ್ವೆ ಅವರು ಮಾಡ್ತಾ ಇದ್ದಾರೆ ವಿನಃ ನಮಗೋಸ್ಕರ ಅಂತ ಅನ್ನುವಂಥದ್ದಲ್ಲ. ಹೌದು, ನಾವು ಬಳಕೆದಾರರು ಅದನ್ನು ಮಾಡ್ಕೊಳ್ತಾ ಇದ್ದೇವೆ. ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಡೆಲ್ಲಿ ಮತ್ತು ಮುಂಬೈ, ಗೋವಾಗಳಿಂದ ಕೇರಳ ಅಥವಾ ಕೇರಳದಿಂದ ಆ ಭಾಗಕ್ಕೆ ಈ ಭಾಗಕ್ಕೆ ನಾವು ಮಂಗಳೂರು ಜಂಕ್ಷನ್ ಮಾಡುವ ಇದು ನಮಗೆ ಅಂತ ತಿಳ್ಕೊಂಡಿದ್ದೆವು. ಆದ್ರೆ ಕೊನೆಗೆ ಅದು ನಮಗೆ ದಕ್ಕಲಿಲ್ಲ. ಸರಿಯಾದ ರಸ್ತೆ ಕೂಡ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ಲಿಲ್ಲ. ಅಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಅಂದ್ರೆ ಇಲ್ಲಿರುವಂತ ರೈಲ್ವೆ ಹಳಿಗಳು, ಇಲ್ಲಿಂದ ಹೋಗ್ತಾ ಇರುವಂತ ರೈಲು ಏನಿದೆ ಅದು ಮಂಗಳೂರಿಗೆಲ್ಲ ಬದಲಾಗಿ ಮಂಗಳೂರು ಅನ್ನುವಂಥದ್ದು ಒಂದು ಇದು ಜಾಗ ಹೋಗ್ಲಿಕ್ಕೆ ಬರ್ಲಿಕ್ಕೆ ಜಾಗ ಅಷ್ಟೇ ಮತ್ತೇನು ಅಲ್ಲ ಅಂತ ಅನ್ನುವಂಥದ್ದು ತಪ್ಪು ಒಂದೆಡೆಯಿಂದ ಆಗಿದ್ರೆ ಯಾರ್ದು ತಪ್ಪು? ರೈಲ್ವೆ ಇಲಾಖೆ ತಪ್ಪು ಅಂತ ಹೇಳೋನ್ವೆ, ಅಥವಾ ನಮ್ಮ ಇಲ್ಲೇ ಸ್ಥಳೀಯ ಆಡಳಿತ ಇದೆಯಲ್ಲ, ಅಥವಾ ರಾಜ್ಯ ಸರ್ಕಾರ ಇದೆಯಲ್ಲ, ಅಥವಾ ನಮ್ಮವರು ಇದಾರಲ್ಲ, ನಮಗೋಸ್ಕರ ಇರುವವರು, ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ, ಅವರು ಕೂಡ ಅನುಭವಿಗಳು, ಅವರು ಕೂಡ ಬಳಕೆದಾರರೇ ಆಗಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಅಂತ ಅನ್ನುವಂಥದ್ದು. ಏನ್ ಹೇಳ್ತೀರಿ ಮೊಹಮ್ಮದ್ ಸಫಿ ಅವರೇ? ಈಗ ನಮ್ಮ ಖಾದರ್ ಅವರೀಗ ಇತ್ತೀಚೆಗೆ ಒಂದು ಉಸ್ತುವಾರಿ ಸಚಿವರು ಅವ್ರು ಸ್ವಲ್ಪ ಇದರ ಇಂಟ್ರೆಸ್ಟ್ ಅಲ್ಲಿ ಇದ್ದಾರೆ. ನಾವು ಅವರನ್ನು ಹೇಳುದು, ನಾವು ಇಷ್ಟು ವರ್ಷದಿಂದ ನಾವು ಎಲ್ಲಾ ಮಂತ್ರಿ ಅವರಿಗೆ ಹೋಗುದು, ರೀಚ್ ಆಗುದು. ಬಟ್ ಅವರು ಫೇಬ್ರವರಿಯಲ್ಲಿ ಇದು ಮಾಡಿ ನಮ್ಗೆ ಒಂದು ಸಪೋರ್ಟ್ ಮಾಡಿ ಹೇಳಿದ್ದಾರೆ. ಬಟ್ ಅವರು ಆದಷ್ಟು ಬೇಗ ಇದಕ್ಕೆ ಒಂದು ಬಜೆಟ್ ಹಿಟ್ಟು ಈಗ ಇವರ ಕಾರ್ಪೊರೇಷನ್ ಅಸಡ್ಡೆ ಧೋರಣೆ ಅಂದ್ರೆ
ಇದು ಸಾಲ್ವ್ ಮಾಡಿಕೊಡ್ಬೇಕು. ಈಗ ಮಾಡುವಾಗ ಅವರು 100 ವರ್ಷದ್ದು ಪ್ಲಾನ್ ಮಾಡಲಿ ಅಂತ ಹೇಳುದು ನಾವು. ನಮ್ಮ ನಿರ್ಮಲ ನಗರ ಅಧ್ಯಕ್ಷ ಹೇಳುದೇನೆ ಅಂತ ಹೇಳಿದ್ರೆ ಅವ್ರು ಮಾಡುವಾಗ ಸಣ್ಣ ಸ್ಮಾಲ್ ಮಟ್ಟದ್ದು ಬೇಡ. ಈಗ ಇವ್ರು ಮಾಡೋ ಪ್ಲಾನ್ ನೋಡುವಾಗ ನನ್ಗೆ ಗೊತ್ತಾಗಿದೆ 5 ವರ್ಷದ ಮಾಡುವುದು. 5 ವರ್ಷ ಹೇಳ್ತೀರಿ 200 ಕೋಟಿ ಮಾಡ್ತಾರೆ, 200 ಕೋಟಿ ದುಡ್ಡಿಲ್ಲ ಅಂತ ಹೇಳ್ತಾರೆ, ಅದು ಮತ್ತೆ ಬಾಕಿ ಆಗ್ತದೆ. ದುಡ್ಡು ಬರ್ತದೆ, ನಮಗೆ ಮೋಸ ಮಾಡ್ತಾರೆ. 10 ಕೋಟಿಯಿಂದ 15 ಕೋಟಿ ಮಾಡಿದ್ರೆ ಸಾಕು. ಈಗ ಕೊಂಕಣ್ ರೈಲ್ವೆ ಆ ಕಡೆ ನಮ್ಮ ಅದೇ ರೈಲ್ ಲೈನ್ ಅರ್ಧ ಕಿಲೋಮೀಟರ್ ಗ್ಯಾಪ್ ಅಲ್ಲಿ 2 ಕೋಟಿಯಲ್ಲಿ ಮುಗಿತಾ ಇರಲಿಲ್ಲ ಸರ್. 6 ಕೋಟಿ ಇಷ್ಟ ಆಗ್ತಾ ಇದೆ. 6 ಕೋಟಿ 10 ಹೋಯ್ತು, ಮುಗಿತಾ ಇರಲಿಲ್ಲ. ಹೊರ ಇದು ಸ್ಟಾರ್ಟ್ ಆಗಿದಾಗ 650 ಕೋಟಿಗೆ ಬಂದು ನಿಂತಿದೆ. ಈಗ ಅದನ್ನು 2 ಅಂಡರ್ ಪಾಸ್ ಮಾಡಿ ಕೊಟ್ರೆ 2 ಅಂಡರ್ ಪಾಸ್ ಮಾಡಿ ಕೊಟ್ರೆ ಅವರು ಈಗ 100 ವರ್ಷಕ್ಕೆ ಪ್ರಾಬ್ಲಮ್ ಬರ್ಲಿಕ್ಕಿಲ್ಲ ಜನರೇಷನ್ಗೆ. ನಮ್ಮ ಸಿಟಿ ಕಾರ್ಪೊರೇಷನ್ ಇಷ್ಟೇ ರಿಕ್ವೆಸ್ಟ್ ಅಂತ ಹೇಳಿದರೆ ಅವರೊಂದು 100% ಇದನ್ನ ಏನು ಹೇಳುದು 100 ವರ್ಷ ಥಿಂಕ್ ಮಾಡ್ಲಿ ಅಂತ. ಈಗ ಗಡಿಬಿಡಿಯಲ್ಲಿ ಒಂದು ಸಡನ್ ಒಂದು 6 ಕೋಟಿ 10 ಕೋಟಿ ಕೊಟ್ಟು ಮಾಡುವುದಂತದ್ದಲ್ಲ. ಫ್ಯೂಚರ್ಗೆ ಹೇಗೆ ನಮ್ಮ ರೈಲ್ವೆ ಅವ್ರದ್ದೆಲ್ಲ ಪ್ಲಾನ್ ಅಲ್ಲ 100% ಪ್ಲಾನ್ ಅಂತೆ. ಈಗ ಅವರಿಗೆ ಒಂದು ಎಕ್ವರಿಗೆ ಎಷ್ಟು ಜಾಗ ಏನು ಬೇಡ, ಆಲ್ರೆಡಿ ಬೇಕಾದ ಸ್ಥಳ ಇದೆ ಅವ್ರ ಹತ್ರ. ಅವ್ರು ಮುಂಚೆ ಮಾಡುವಾಗ 100 ಇಯರ್ಸ್ ಥಿಂಕ್ ಮಾಡಿದ್ದಾರೆ. ಸೊ ನಾವು ಹೇಗೆ ಯೋಗೀಶ್ ಶೆಟ್ರೆ ಅಂದ್ರೆ ಹೌದು. ಈಗ ಅಹಮದ್ ಬಾವ್ ಅವರು ಹೇಳುವಾಗ ನನಗೆ ಯಾವೊಂದು ಸತ್ಯ ಅಂದ್ರೆ ನಾವೆಲ್ಲ ತಿಳ್ಕೊಳ್ತಾ ಇದ್ದದ್ದು ರೈಲ್ವೆ ಇಲಾಖೆಯವರು ನಮಗೆ ಮಾಡ್ತಾ ಇಲ್ಲ, ನಮಗೆ ತಾರತಮ್ಯ ಮಾಡ್ತಾ ಇದ್ದಾರೆ, ಅವರು ಸರಿ ಇಲ್ಲ. ಅವರು ಸರಿ ಇದ್ದಾರೆ, ನಾವು ಸರಿ ಇಲ್ಲ ಅಲ್ವೇ? ಅದೇ ಈಗ ಅವ್ರು ಹೇಳಿದಾಗೆ ನಮ್ಮ ಯಾರು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ, ನಮ್ಮ ಜನಪ್ರತಿನಿಧಿ ಆಗಿರ್ಬೋದು ಅಥವಾ ಮತ್ತೆ ನಮ್ಮ ಇಲಾಖೆಯ ಕೆಲವು ಅಧಿಕಾರಿಗಳು ಇಲ್ಲೇ ಬದುಕ್ತಾ ಇರುವವರು, ನಮ್ಮ ಅಧಿಕಾರಿಗಳು, ಅವರೇ ನಮ್ಮ MLA, ಅವರ ಇಚ್ಛಾಶಕ್ತಿ, ನಮ್ಮ ಮಿನಿಸ್ಟ್ರು, ಅದೇ ಅವರೇ ಅದೇ ಬೇಸರ ಆಗುದು. ಊರಿನ ರಸ್ತೆಗಳಲ್ಲೇ ಹೋಗೋದು, ಅದೇ ಬೇಸರ, ಅದೇ ರೋಡ್ ಹೋಗೋದಿಲ್ಲ, ಅದೇ ರೋಡಲ್ಲಿ ಹೋಗ್ತಾರೆ, ಅದೇ ಗೇಟ್ ಇದ್ದಾಗ ಇದೇ ಮಿನಿಸ್ಟರ್ ಹೋಗ್ತಾರೆ, ಮಾಡುದಿಲ್ಲ. ಅವ್ರು ನೆನ್ಸುದು ನಂಗೇನು ಬಿಟ್ಟೋಗ್ಲಿಲ್ಲ. ನಮ್ಮ ಕಾರ್ಪೊರೇಟರ್ ಆಗಿರ್ಬೋದು, ಕೆಲವರಿಗೆ ಆಗಿರ್ಬೋದು, MLA ಅವರಿಗೆ ಬೇರೆ ಕೆಲವು ಇಂಟ್ರೆಸ್ಟ್ ಆಗ್ತದೆ. ರೋಡಲ್ಲಿ ಲೈಟ್ ಆಗಲಿ ಇಂಟ್ರೆಸ್ಟ್ ಇದೆ, ಕೆಲವು ಪ್ಯಾಚ್ ವರ್ಕ್ ಕೆಲಸಕ್ಕೆ ಇಂಟ್ರೆಸ್ಟ್, ಯಾಕಂದ್ರೆ ಅದರಲ್ಲಿ ಅವರಿಗೆ ಬೇಕಾದಷ್ಟು ಕಮಿಷನ್ ಸಿಗುತ್ತೆ. ಕಿಲೋಮೀಟರ್ ಗಟ್ಟಲೆ ಅಂಡರ್ ಪಾಸ್ ಮಾಡ್ಲಿಕ್ಕೆ ನೋಡಿ ಪ್ರಶ್ನೆ ಅಂತ ಹೇಳಿದ್ರೆ ಈ ಕಮಿಷನರ್ ಇದೆ, ಕಮಿಷನ್ ಹೋಗುವಂತದ್ದು ಸೆಂಟ್ರಲ್ ಗವರ್ಮೆಂಟ್ ಅವರಿಗೆ, ಇವ್ರಿಗೆ ಏನು ಸಿಗಲ್ಲ. ಇಂಟ್ರೆಸ್ಟ್ ಆಫೀಸರ್ ಅಷ್ಟೇ ಇರುವುದು. ಹೇಳಿ ಸರ್. ಇದು ನೋಡಿ, ಇದು ಎಲ್ಲೋ ಒಂದು ಕಡೆ ಜನಪ್ರತಿನಿಧಿಯ ಇಚ್ಛಾಶಕ್ತಿಯ ಕೊರತೆಯನ್ನು ನನಗೆ ಕಾಣ್ತದೆ. ಯಾಕಂತ ಹೇಳಿದ್ರೆ ಇಚ್ಛಾಶಕ್ತಿಯ ಕೊರತೆ ಅಂತ ನಾವು ಹೇಳುದು ಸರ್. ಇಚ್ಛಾಶಕ್ತಿ ಅಂದ್ರೆ ಅವ್ರ ಇಚ್ಛಾಶಕ್ತಿ ಇದ್ದು ಮಾಡುದು, ಗೊತ್ತಾಯ್ತಲ್ಲ. ಇದನ್ನು ನಾನು ಇಲ್ಲಿ ನಿಮ್ಮ ಚಾನೆಲ್ ಮುಖಾಂತರ ಯಾರನ್ನು ದೂಷಣ ಮಾಡ್ಲಿಕ್ಕೆ ಕೂತ್ಕೊಂಡದಲ್ಲ. ನನಗೆ ಉಸ್ತುವಾರಿ ಸಚಿವರು ಹೇಳಿದರು, ಅಹಮದ್ ಬಾವ 10 ಕೋಟಿ ಅಲ್ಲ 15 ಕೋಟಿ ಇಟ್ಟಿದ್ದೇನೆ ಅದಕ್ಕೆ, ಗೊತ್ತಾಯ್ತಲ್ಲ. ನೀವು ಡಿವಿಷನ್ ರೈಲ್ವೆ ಎಲ್ಲಾ ಮಾಹಿತಿಯನ್ನು ಕೇಳಿ ಕಮಿಷನರ್ ಸಾಹೇಬರ ಹತ್ರ ಹೋಗಿ ನೀವು, ಗೊತ್ತಾಯ್ತಲ್ಲ. 3/8/2018 ಮಾನ್ಯ ವೇದವ್ಯಾಸ್ ಕಾಮತ್ ರವರನ್ನು ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಕರೆಸಿ ಅಲ್ಲಿಗೆ ಒಂದು ಮೆಮೊರಾಂಡಮ್ ಅನ್ನು ಕೊಟ್ಟು ಮಕಾಳಿ ಪಡಪು ಅಂಡರ್ ಬ್ರಿಡ್ಜ್ ಹಾಕ್ಬೇಕಂತ ಹೇಳಿದಕ್ಕೆ ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ನಾನಿದ್ದೇನೆ ಬೋರ್ಡ್ ರೂಮ್ ನಲ್ಲಿ ಸ್ಟ್ರೈಕ್ ಮಾಡಿ, ನಾನು ಬರ್ತೇನೆ, ಅವರದ್ದು ಏನು ಜನಪ್ರತಿನಿಧಿಗಳು ತಪ್ಪು ಇರ್ಬೋದು, ಆದ್ರೆ ದೊಡ್ಡ ತಪ್ಪು ಇಲ್ಲ ಅಂತ ನಾನು ಭಾವಿಸಿ. ಜನಪ್ರತಿನಿಧಿಗಳು ದೂರುವುದಿಲ್ಲ ನಾನು, ಆದರೆ ಈಗ ಅದನ್ನು ನಾವು ಒಪ್ಪುದಿಲ್ಲ. ಯಾಕಂದ್ರೆ ನೀವು ಹೇಳಿದಾಗೆ ನೋಡಿ, ಜನಪ್ರತಿನಿಧಿ ತಪ್ಪಿಲ್ಲ ಅಂತ ಹೇಳ್ಬೇಡಿ. ಇವತ್ತಿನ ಜನಪ್ರತಿನಿಧಿ ತಪ್ಪಂತೆ ತಪ್ಪಾಗಿರ್ಲಿಕ್ಕಿಲ್ಲ. ಆದ್ರೆ ಇಷ್ಟುವರೆಗೆ ಆಯ್ಕೆ ಮಾಡಿದ ವ್ಯಕ್ತಿ ಇವತ್ತು ವೇದವ್ಯಾಸ್ ಕಾಮಿತ್ ಅವರು 3 ತಿಂಗಳಾಗಿದ್ದು, ಅವ್ರು ತಪ್ಪು ಹೇಳುದಿಲ್ಲ. ಆದ್ರೆ ಅದಕ್ಕಿಂತ ಮೊದಲು ಆಯ್ಕೆ ಆದವರು ತಪ್ಪು ಮಾಡಿದ್ದಾರೆ. ಯಾಕೆ ಸ್ವಾಮಿ? ಕಣ್ಣೂರಲ್ಲಿ ಏರ್ಪೋರ್ಟ್ ಆಗಿರ್ಬೋದು, ಕೇರಳದಲ್ಲಿ ಇಮಿಡಿಯೇಟ್ ಅವ್ರು ಮಾಡ್ತಾರೆ. ಬಾಕ್ಸ್ ಸಿಸ್ಟಮ್ ಇದು ಎಷ್ಟಾಗಿದೆ ನಾವು ನೋಡುವಾಗ ಎಷ್ಟು ಫಾಸ್ಟ್ ಕೆಲಸ ಆಗ್ತದೆ. ಆದ್ರೆ ಇಲ್ಲಿ ಮತ್ತೊಂದು ಹೇಳುದು ನೋಡಿ, ಮಮತಾ ಬ್ಯಾನರ್ಜಿ ಇರುವಾಗ ಮಮತಾ ಬ್ಯಾನರ್ಜಿ ಇರುವಾಗ ಬಜೆಟ್ ಅಲ್ಲಿ ಇದು ಮಾಡಿದ್ರು, ರೈಲ್ವೆಯನ್ನ ಮೇಲ್ದರ್ಜೆಗೆ ಏರಿಸ್ತಾರೆ ಅಂತ ಹೇಳಿದ್ದಾರೆ. ಸ್ವಾಮಿ ಅವರು ರೈಲ್ವೆ ಸಚಿವ ಆದ್ರೆ ಇಷ್ಟು ತನಕ ಯಾಕೆ ಆಗ್ಲಿಲ್ಲ ಸ್ವಾಮಿ? ಯಾಕೆ ಮೇಲ್ದರ್ಜೆಗೆ ಏರಿಸಲಿಲ್ಲ? ಯಾಕೆ ರೈಲ್ವೆದು ಮೇಲ್ದರ್ಜೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಎಂತ ಪೇಪರ್ ನೋಡಿದ್ದೇವೆ. ಅದು ಯಾಕೆ ಮಾಡಲಿಲ್ಲ? ಇಲ್ಲಿಯ ಬೆದರಿಕೆ ಇಲ್ಲ, ಅದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ಬುಲೆಟ್ ಟ್ರೈನ್ ಅನ್ನ ನಾವು ಓಡಿಸ್ತೇವೆ ಅಂತ ಹೇಳ್ತಾರೆ. ಸ್ವಾಮಿ, ನಮಗೆ ಬುಲೆಟ್ ಟ್ರೈನ್ ಬೇಡ, ನಮಗೆ ಬುಲೆಟ್ ಕಾರ್ಟ್ ಕೊಡಿ, ಬುಲೆಟ್ ಟ್ರೈನ್ ಬೇಡ. ಈ ಬುಲೆಟ್ ಟ್ರೈನ್ ಮಾಡುವುದಾದ್ರೆ ಈ ಹಳಿಗಳನ್ನೆಲ್ಲ ತೆಗಿಬೇಕಾದಿತ್ತು. ಈ ಹಳಿಯಲ್ಲಿ ಹೋದರೆ ಒಬ್ರು ಫೋನ್ ಅಲ್ಲಿ ಇದ್ದಾರೆ. ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ಎಲ್ಲಿಂದ ಮಾತಾಡಿ ಸರ್? ಹಲೋ, ಹೇಳಿ ಸರ್, ತಮ್ಮ ಹೆಸರು, ಎಲ್ಲಿಂದ? ಹಲೋ, ಟಿವಿ ವಾಲಿ ಮ್ಯೂಟ್ ಮಾಡಿ ಮಾತಾಡಿ. ಪ್ರಾಣೇಶ್ ಕುಮಾರ್ ಮಾತಾಡುದು. ಮಾತಾಡಿ ಸರ್. ಸರ್, ನಾನು ಆಟೋ ಚಾಲಕ ಮಾತಾಡುದು. ಪ್ರಾಣೇಶ್ ಕುಮಾರ್ ಇಲ್ಲಿ. ಎಸ್. ನಾವು ಈಗ ಇಲ್ಲಿ ಮೋರ್ಗನ್ ಸ್ಟೇಟ್ ಇಂದ ಜಪ್ಪಿನ ಮೊಗರಿಗೆ ನಮ್ಗೆ ಬಾಡಿಗೆ ಸಿಗ್ತದೆ. ಹಲೋ, ಕೇಳ್ತಾ ಇದೆ, ಮಾತಾಡಿ. ನಾವು ಜಪ್ಪಿನ ಮೊಗರಿನಿಂದ ಮೋರ್ಗನ್ ಸ್ಟೇಟ್ ಇಂದ ಜಪ್ಪಿನ ಮೊಗರಿಗೆ ಬಾಡಿಗೆ ಸಿಗ್ತದೆ. ಆವಾಗ ಅಲ್ಲಿ ಗೇಟ್ ಬೀಳ್ತದೆ. ಆ ಗೇಟ್ ಬಿದ್ದಾಗ ಒಂದು ಕಾಲ್ ಗಂಟೆ ನಾವು ಅಲ್ಲಿ ವೇಟ್ ಮಾಡ್ಬೇಕಾಗ್ತದೆ. ಕಾಲ್ ಗಂಟೆ ವೇಟ್ ಮಾಡುವಾಗ ಅಲ್ಲಿ ಮೀಟರ್ ಚಾರ್ಜ್ ಅದು ಜಾಸ್ತಿ ಆಗ್ತದೆ. ಅಲ್ಲಿ ಹೌದು, ಜಾಸ್ತಿ ಮೀಟರ್ ಬಾಡಿಗೆ ಜಾಸ್ತಿ ಆಗುವಾಗ ಅಲ್ಲಿ ಹೋಗುವಾಗ ಅಲ್ಲಿಗೆ ಕಾಲ್ ಗಂಟೆಗೆ ಒಂದು 5-6 ರೂಪಾಯಿ ಜಾಸ್ತಿ ಆಗ್ತದೆ ಅವರಿಗೆ. ಆಗ 31 ರೂಪಾಯಿ ಆಯ್ತು. ಅದೇ ಗೇಟ್ ವಾಪಸ್ ನಮ್ಗೆ ಗೇಟ್ ಸಿಗ್ತದೆ. ಆವಾಗ ನಮ್ಗೆ ಪ್ಯಾಸೆಂಜರ್ ತುಂಬಾ ಕಿರಿಕಿರಿ ಮಾಡ್ತಾರೆ. ಅಲ್ಲಿ 25 ರೂಪಾಯಿ ಆಗೋ ಅಲ್ಲಿ 31 ರೂಪಾಯಿ ಆಗ್ತದೆ. ಪ್ಯಾಸೆಂಜರ್ ನಮ್ಮ ಹತ್ರ ಕಿರಿಕಿರಿ ಮಾಡ್ತಾರೆ. ನಾವು ಹೋಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪ್ಯಾಸೆಂಜರ್ ಹತ್ರ ಬಾಡಿಗೆ ಹೋಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಮ್ದು ಹೇಳಿದ್ರೆ ತಪ್ಪಾಗ್ತದೆ ಬಾಡಿಗೆ ಹೋಗ್ತದೆ ಅಂತ ಹೇಳಿದ್ರೆ. ಅದಲ್ಲದೆ ರೋಡ್ ಕೂಡ ಸರಿ ಇಲ್ಲ. ಕಾರ್ಪೊರೇಟರ್ ಅಲ್ಲಿ ಬಂದು ನೋಡುದಿಲ್ಲ. ಕಾರ್ಪೊರೇಟರ್ ಯಾವ ಕಾಲ ಆಯ್ತಾ ಅಂತ ಮಾಕಲೆ ಬಸ್ಗೆ ಬರದೆ. ಕಾರ್ಪೊರೇಟರ್ ಆಗಿದ್ದಾರೆ. ಧನ್ಯವಾದಗಳು ತಮ್ಮ ಗೇಟ್ ಹಾಕಿದ್ರೆ ಇನ್ನೊಂದ್ಸರಿ ಸಿಗಿದಿಲ್ಲ. ಅದೇ ಕೈಲಿ ವಾಪಸ್ ಹಾಕ್ತಾರೆ ಅವರು. ಡಬಲ್ ಗೇಟ್ ಆಗ್ತದೆ. ಆಗ ಅರ್ಧ ಗಂಟೆ 3/4 ಗಂಟೆ ಟೈಮ್ ನಮ್ದು ವೇಸ್ಟ್ ಆಗ್ತದೆ. ಬೆಳಿಗ್ಗೆ ಶಾಲೆಗೆ ಹೋಗುವಾಗ 1 ನಿಮಿಷ ಹೇಳಿ ಬೆಳಿಗ್ಗೆ ಶಾಲೆಗೆ ಹೋಗುವಾಗ 8 ಗಂಟೆಗೆ ಸ್ಕೂಲಿಗೆ ಎತ್ತಬೇಕು. ಈಗ ಅವರು ಮಾನ್ಯ ನಮ್ಮ ಪ್ರಾಣೇಶ್ ಕೇಳಿದರು. ನಿಜವಾಗಿಯೂ ಇದರಲ್ಲಿ ನನ್ನ ಹತ್ರ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಮಾತ್ರ ಹೇಳ್ತೇನೆ. 34 ಟ್ರೈನ್ ಒಂದು ದಿವಸಕ್ಕೆ ಹೋಗ್ತದೆ ಅಲ್ಲಿಂದ. ಎಷ್ಟು? 34 ಟ್ರೈನ್. 34 ಟ್ರೈನ್ಗೆ ಹೋಗ್ಬೇಕಾದ್ರೆ 13 ರಿಂದ 17 ನಿಮಿಷ ಗೇಟ್ ಬೀಳ್ತದೆ. ಅದರ ಅವರೇಜ್ ಎಷ್ಟು ಬರ್ತದೆ ಹೇಳಿದ್ರೆ ಒಂದು ದಿವಸಕ್ಕೆ 510 ನಿಮಿಷ ಅಲ್ಲಿ ಗೇಟ್ ಬೀಳ್ತದೆ. ಎಷ್ಟು? 24 ಗಂಟೆಯಲ್ಲಿ 510 ನಿಮಿಷ. ಯಾಕಂತ ಹೇಳಿದರೆ 13 ರಿಂದ 17 ನಿಮಿಷ, ಅವರೇಜ್ 15 ನಿಮಿಷ ಮಾಡಿದ್ದೇನೆ. 34 ಟ್ರೈನ್ಗಳು ಅಲ್ಲಿ ಹೋಗ್ತದೆ. ಇನ್ನು ಡಬಲ್ ಟ್ರ್ಯಾಕ್ ಆದರೆ ಇನ್ನು 10 ವರ್ಷದಲ್ಲಿ ಇದಕ್ಕಿಂತ ಹೆಚ್ಚಾಗುತ್ತೆ. ಆದ ಕಾರಣ ಅಂಡರ್ ಬ್ರಿಡ್ಜ್ ಆಗುವುದೇ ಒಳಿತು. ಅವರು ಹೇಳುದು 100ಕ್ಕೆ 100 ಸತ್ಯ. ಗೊತ್ತಾಯ್ತಲ್ಲ? ಅವರು ಒಬ್ಬ ರಿಕ್ಷಾ ಚಾಲಕರು ಇದು ಏನಾಗಿದೆ, ಇದು 20 ವರ್ಷಕ್ಕಿಂತ ಮುಂಚೆ ವೆಹಿಕಲ್ ಪಾಸಿಂಗ್ ಡೆನ್ಸಿಟಿ ಪರ್ ಅವರ್ 20,000 ಉಂಟು ಎಂದು ರೈಲ್ವೆ ಅಧಿಕಾರಿ ಅವರೇ ರಿಪೋರ್ಟ್ ಕೊಟ್ಟಿದ್ದಾರೆ. ಏನದು? ಈಗ 1 ಲಕ್ಷ ವೆಹಿಕಲ್ ಪಾಸಿಂಗ್ ಡೆನ್ಸಿಟಿ ಪರ್ ಅವರ್ 20,000ಗಿಂತ ಹೆಚ್ಚು. ಈಗ ಆ 2 ಹಳಿಗಳು ಪಾಸ್ ಆಗಬೇಕಾದರೆ ಒಂದು ವಾಹನಕ್ಕೆ 3 ಸೆಕೆಂಡ್ ಬೇಕು. 3 ಸೆಕೆಂಡ್. ಇಲ್ಲಿಂದ ಅಲ್ಲಿ 3 ಮೀಟರ್ ಮಾತ್ರ ಒಂದು ಟ್ರ್ಯಾಕ್ ಇರುವುದು. 3 ಸೆಕೆಂಡ್ ಬೇಕು. ಈಗ ಆ ಲೆಕ್ಕ ಹಾಕಿದರೆ ಉಂಟಲ್ಲ, 20,000 ಅಲ್ಲ, ಅದಕ್ಕಿಂತ ಹೆಚ್ಚಾಗಿದೆ. ಆದ್ರೆ ಏನಾದ್ರೂ ಆಗಲಿ, ರೈಲ್ವೆ ಅವರು ಕಣ್ಣು ಬಿಚ್ಚಿದ್ದಾರೆ, ಕಾರ್ಪೊರೇಷನ್ ಅವರು ಕಣ್ಣು ಬಿಚ್ಚಲಿಲ್ಲ. ಇದು ಬಹಳ ಅಹಮದ್ ಅವರು ಹೇಳ್ತಾ ಇರುವಂತದ್ದು. ಇದು ಮಹಾಕಾಳಿ ಪಡಪು ಮಾತ್ರ ಅಲ್ಲ, ಇಡೀ ಮಂಗಳೂರಿನ ಜನತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಎಸ್, ರೈಲ್ವೆ ಇಲಾಖೆಯವರ ಬಗೆಗೆ ನಾವು ಹೇಳ್ತಾ ಇರುವಂತದ್ದು ಹೌದಾಗಿದ್ದಿರಬಹುದು. ಆದ್ರೆ ಇದೀಗ ನೋಡುವಾಗ ಮಂಗಳೂರು ಮಹಾನಗರ ಪಾಲಿಕೆ ಅಥವಾ ರಾಜ್ಯ ಸರ್ಕಾರ ಇದಕ್ಕೆ ಬಹುಶಃ ಚೆಂಡು ನಗರ ಪಾಲಿಕೆ ಅಂಗಣದಲ್ಲಿ ನಾವು ಹೇಳಬೇಕಾಗಿದೆ. ಜೊತೆಗೆ ನಾನು ಹೇಳ್ತಾ ಇರುವಂತದ್ದು, ಕಿಲೋಮೀಟರ್ ಗಟ್ಟಲೆ ಕಾಂಕ್ರೀಟ್ ರಸ್ತೆ ಇದೆಲ್ಲ ಮಾಡಿದಿರಲ್ಲ, ಅದಕ್ಕೆ ಎಷ್ಟೆಷ್ಟು ಕೋಟಿಗಳನ್ನ ತಂದಿದ್ದೀರಿ. ಆಮೇಲೆ ಮುಖ್ಯಮಂತ್ರಿಯವರ ನಿಧಿ ಅಂತ ಹೇಳಿ ಒಂದು ವರ್ಷಕ್ಕೆ 200 ಕೋಟಿಯನ್ನು ತರ್ತಿರಲ್ಲ, ಅದರಲ್ಲಿ ನಿಮ್ಗೆ ಒಂದು 20 ಕೋಟಿ ಇಡ್ಲಿಕ್ಕೆ ಸಾಧ್ಯ ಆಗದೆ. ನೀವು 10 ಕೋಟಿ ಇದೆ ಅಂತ ಹೇಳಿ ರೈಲ್ವೆ ಇಲಾಖೆಯವರು ನಾವು ಮಾಡ್ತೇವೆ ಅಂತ ಅವ್ರು ಹೇಳಿದ್ದಾರೆ. ಯಾಕೆ ಸುಮ್ಮನಿದ್ದೀರಿ? ಎಷ್ಟು ವರ್ಷದ ಸಮಸ್ಯೆ ಇದು ನಗರ ಪಾಲಿಕೆ ಅಂತ ನಾನು ಕೇಳ್ತಾ ಇದ್ದೇನೆ. ಇಲ್ವಾ ಅಲ್ಲಿ ಸ್ಥಳೀಯ ಕಾರ್ಪೊರೇಟರ್
ಹೋರಾಟಕ್ಕೆ ಬನ್ನಿ ಜನರ ಜೊತೆ. Correct. ನೀವಲ್ಲ, ನೀವು ಡಿಪಾರ್ಟ್ಮೆಂಟ್ ಅಲ್ಲ, ನೀವು ಮಿನಿಸ್ಟರ್ ಅಲ್ಲ, ನನ್ಗೆ ಗೊತ್ತು. ಅಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಎಲ್ಲರೂ ಕೂಡ, ಎಲ್ಲಾ ರಾಜಕೀಯ ಪಕ್ಷದವರು ಕೂಡ ಆ ಗಲಭೆ ಈ ಗಲಭೆ ಅಂತ ಮಾಡ್ತಾ ಇದಿರಲ್ಲ, ಈ ಜನರ ಜೊತೆಗೆ ಚಳವಳಿಯಲ್ಲಿ ಭಾಗವಹಿಸಿ, ಅದಾಗ್ಲೇ ಮಾತ್ರ ಸಮಸ್ಯೆಗೆ ಪರಿಹಾರ. ಕೊನೆಯದಾಗಿ ಏನ್ ಹೇಳ್ತೀರಿ ಅಭಿಷೇಕ್? ನೋಡಿ, ನಾವು ಕೊನೆಯದಾಗಿ ಹೇಳುದಂದ್ರೆ, ನಮ್ಮ ಹೋರಾಟಕ್ಕೆ ನಾವು ಬೀದಿಗಳು ಹೋರಾಟ ಮಾಡ್ತೇವೆ. ದಯವಿಟ್ಟು ನಮ್ಮ ಸಂಬಂಧಪಟ್ಟ ಕಾರ್ಪೊರೇಟರ್ ಆಗಿರ್ಬೋದು, ಮೇಯರ್ ಆಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಉಸ್ತುವಾರಿ ಸಚಿವರಾಗಿರ್ಬೋದು, ಎಂಪಿಗಳು, ದಯವಿಟ್ಟು ನೀವು ನಮ್ಮ ಧ್ವನಿಯನ್ನು ನೀವು ಎಲ್ಲಿ ವಿಧಾನಸೌಧ ಆಗಿರ್ಬೋದು ಅಥವಾ ಸಂಬಂಧಪಟ್ಟ ರೈಲ್ವೆ ಇಲಾಖೆ ಆಗಿರ್ಬೋದು ಅಥವಾ ನಗರ ಪಾಲಿಕೆಯಲ್ಲಿ ನಿಮ್ಮ ಮಾತುಗಳನ್ನು ಅಲ್ಲಿ ಮಾತನಾಡಿದ್ರೆ ಸಾಧ್ಯ ಆಗ್ತದೆ. ಕೇವಲ ನೀವು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ನಾವು ಇಷ್ಟು ಮಾಡ್ತೇವೆ, ಬಂದವರಲ್ಲಿ ನಿಮ್ಗೆ 15 ಕೋಟಿ ಇರ್ತೇವೆ, 10 ಕೋಟಿ ಇರ್ತೇವೆ ಅಂತ ಬಾಯಲ್ಲಿ ಹೇಳೋ ಬದಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರೆ ಕೂಡಲೇ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ದಯವಿಟ್ಟು ನೀವು ಯಾವಾಗ ತನಕ ನೀವು ಇದು ಕೆಲಸವನ್ನ ಮಾಡುದಿಲ್ಲ ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಲುದಿಲ್ಲ ಅಂತ ನಾವು ಹೇಳ್ತೀವಿ. ಜನರ ಸಹನೆ ನೋಡಿ, ಜನರ ಸಹನೆ ಪರೀಕ್ಷೆ ಮಾಡಬೇಡಿ ಜನರಿಗೆ. ಸರಿ, ಅಂದ್ರೆ ನಾವೀಗ ನೆಕ್ಸ್ಟ್ ಫ್ಯೂಚರ್ ಲಾಂಗ್ ಇದೆ ಅಂತ ಹೇಳಿ ಉಪಸತ್ಯಾಗ ಮಾಡುವಂತ ಇದೆ. ಎಲ್ಲ ಊರಿನವ್ರು ನಿಂತಿದ್ದಾರೆ. ಮೊನ್ನೆ ನಾವು ನಮ್ಮ ಇದರಲ್ಲಿ ಎಷ್ಟು ಲೆಕ್ಕ ಇದೆ, ಒಂದು ಲೆಕ್ಕ ಇದೆ, ಒಂದು ಇದು ಮಾಡುವಂತದ್ದು. ಆ ಕಡೆಯವರು ಈ ಕಡೆ ಇಲ್ಲ, ಈ ಕಡೆಯವರು ಆ ಕಡೆ ಇಲ್ಲ. ಒಂದು 10 ಕೋಟಿ ನಾಳೆ ಏನಾದರೂ ಒಂದು ಘಟನೆ ಆಗಿ ರೈಲ್ವೆ ಇಲಾಖೆಯವರು ಇಲ್ಲ ನಾವು ರಸ್ತೆಯನ್ನು ಮುಚ್ಚುತ್ತೇವೆ ಅಂತ ಹೇಳಿ ಕೊನೆಗೆ ಅವರು ಬಾಗಿಲು ತೆರೆಯುವುದಿಲ್ಲ. ಅಲ್ಲಿ ಇಡೀ ಮಹಾಕಾಳಿ ಪಡಪು ರೈಲ್ವೆ ಗೇಟ್ ಬಂದ್ ಆಗ್ತದೆ, ಪಂಪೆಯಲ್ಲಿಂದ ಮಾತ್ರ ಹೋಗ್ಬೇಕು. ಅಲ್ಲಿ ಏನ್ ಮಾಡ್ತೀರಾ ಆಗ? ಇಂಥ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀರಾ ಅಂತ. ಅದೇ ನಾನು ಹೇಳಿದೆ ಅಷ್ಟೇ. ನಾನು ಹೇಳಿದೆ, ಹಾರ್ಟ್ ಪೇಷಂಟ್ ಇದ್ದಾರೆ, ಆಂಬುಲೆನ್ಸ್ ಇದ್ದಾರೆ, ತುಂಬಾ ಸಮಸ್ಯೆ ಇದೆ ಅಲ್ಲಿ. ಬಟ್ ಇನ್ನು ಕೂಡ ಏನು ಎಚ್ಚೆತ್ತು ಆದಷ್ಟು ಬೇಗ ನಮ್ಮ ಈ ಸಮಸ್ಯೆ ಪರಿಹಾರ ಮಾಡಿಕೊಡ್ಬೇಕು ನನ್ನೊಂದು ವಿನಂತಿ ಅಷ್ಟೇ. ಇದು ನೋಡಿ, ಸ್ಮಾರ್ಟ್ ಸಿಟಿ ಬರುವಾಗ ಹಳೆ ಮಾರ್ಕೆಟ್ ಅನ್ನು ಡೆಮಾಲಿಷ್ ಮಾಡ್ತಾರೆ. ಸ್ಮಾರ್ಟ್ ಸಿಟಿ ಅವರೊಡನೆ DCR ಆಫೀಸ್ನಲ್ಲಿ ಒಂದು ಮೀಟಿಂಗ್ ಇತ್ತು. ಮಹಾನಗರ ಪಾಲಿಕೆಯ ಉನ್ನತ ಅಧಿಕಾರಿಯವರು ಹೇಳ್ತಾರೆ, ಅಹಮದ್ ಬಾವರ್ ಅವರೇ, ಸ್ಮಾರ್ಟ್ ಸಿಟಿ ಬರುವಾಗ ಮಾರ್ಕೆಟ್ ಡೆಮಾಲಿಷ್ ಆಗ್ತದೆ, ರೈಲ್ವೆ ಅಂಡರ್ ಬ್ರಿಡ್ಜ್ ಉಂಟು, ನೀವು ಒಂದು 100 crores rupees ಉಸ್ತುವಾರಿ ಮಿನಿಸ್ಟರ್ ಇಂದ ಸಿಟಿ ಕಾರ್ಪೊರೇಷನ್ ಕೊಡ್ಲಿಕ್ಕೆ ಹೇಳಿ. ನಾನು ಹೇಳಿದೆ, ಸ್ವಾಮಿ ನೀವು ಪ್ರಾಜೆಕ್ಟ್ ಮಾಡಿ ಕೊಡಿ ಸ್ವಾಮಿ, ನಾನು ಕೇಳುವುದಲ್ಲ ದುಡ್ಡು ಯಾರು ಕೇಳೋದು? ದುಡ್ಡು ಯಾರು ಕೇಳೋದು? ನೀವು ಪ್ರಾಜೆಕ್ಟ್ ಮಾಡಿ ಮಾನ್ಯ ಉಸ್ತುವಾರಿ ಮಿನಿಸ್ಟರ್ ಸಂಬಂಧಪಟ್ಟವರು ಎದುರಿನಲ್ಲಿಡಿ, ನಾವು ಯಾಕೆ ಕೇಳಬೇಕು ದುಡ್ಡು? ಇದು ನಮ್ಮ ಅವಸ್ಥೆ ಆಗಿದೆ. ಇಚ್ಛಾಶಕ್ತಿ ಕಮ್ಮಿ ಇದೆ, ಜನರ ಇಚ್ಛಾಶಕ್ತಿ ಕಮ್ಮಿ. ಕಡೆಗೆ ಇದು ಎಲ್ಲಿಗೆ ಹೋಗಿ ಮುಟ್ತದೋ ಏನೋ ಗೊತ್ತಿಲ್ಲ. ಜನರ ಸಹನೆಯನ್ನು ಪರೀಕ್ಷೆ ಮಾಡಬೇಡಿ. ಜನರು ಅವ್ರು ಕೆಳಗೆ ಹೋದ್ರೆ ಎಲ್ಲಿವರೆಗೆ ಹೋಗ್ಬೋದು ಸ್ವಾಮಿ? ನೆಲದವರೆಗೆ ಹೋಗ್ಬೋದು, ಅದ್ರ ಕೆಳಗೆ ಹೋಗ್ಲಿಕ್ಕೆ ಆಗ್ತದ? ಸಹನೆಯನ್ನು ನೋಡಿ, ನಾವು ಈ ಬಗ್ಗೆ ಮುಂದಿನ ಹೋರಾಟ ಅಂದ್ರೆ ನಾವು 7 ತಾರೀಕಿಗೆ ನಾವು ಆದಿತ್ಯವಾರ ನಾವು ಒಂದು ಡಿಸೈಡ್ ಮಾಡಿದ್ದೇವೆ. ಆದಿತ್ಯವಾರ ದಿನ ಸಂಕಲ್ಪ ಮೆಮೋರಿಯಲ್ ಹಾಲ್ ಅಲ್ಲಿ ಬೆಳಿಗ್ಗೆ 10:30 ಗಂಟೆಗೆ ಜನಪ್ರತಿನಿಧಿಗಳಿಂದ ಸಂವಾದ ಎಂಬ ಕಾರ್ಯಕ್ರಮಗಳನ್ನ ತುಳುನಾಡು ಕ್ಷೇತ್ರದ ನೇತೃತ್ವದಲ್ಲಿ ಎಲ್ಲಾ ಸಂಘ ಸಂಸ್ಥೆ ಸಹಕಾರದಲ್ಲಿ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೇವೆ. ಆ ಸಭೆಗೆ ಎಂಪಿಗಳನ್ನ ಗೌರವಪೂರ್ವಕವಾಗಿ ಅವರನ್ನ ಕರಿತೇವೆ. ಅದೇ ರೀತಿ MLC ಅನ್ನು ಕರಿತೇವೆ, MLA ಅವರನ್ನ ಕರಿತೇವೆ, ಮತ್ತೆ ಅಲ್ಲಿಯ ಸ್ಥಳೀಯ 3 ಕಾರ್ಪೊರೇಟ್ ಗಳನ್ನ ಕರಿತೇವೆ, ಮೇಯರ್ ಅನ್ನ ಕರಿತೇವೆ. ಯಾಕೆಂದ್ರೆ ಅಲ್ಲಿ ಜನರ ನಾವು ಅವರನ್ನು ಗೌರವಪೂರ್ವಕವಾಗಿ ಮಾಲೆ ಹಾಕಿಕೊಂಡು ಅವರನ್ನ ನಾವು ವೇದಿಕೆಯಲ್ಲಿ ಕೂತ್ಕೊಳ್ತೇವೆ. ಅಲ್ಲಿ ಬೋರ್ಡ್ ಕೂಡ ಹಾಕಿರ್ತೇವೆ ನಾವು ಅವರ ಚೇರ್ ಮೇಲೆ, ಇಂಥವ್ರು ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಮ್ಮ ಯಾರು ಪ್ರಮುಖ ಸಂಘ ಸಂಸ್ಥೆಯ ಪ್ರಮುಖರನ್ನು ಕೂಡ ಕೂತ್ಕೊಳ್ತೇವೆ. ಜನಪ್ರತಿಗಳೊಂದು ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ನೀವು ನಿಮ್ಮ ಯಾವ ರೀತಿಯಿಂದ ನಾವು ನಮ್ಗೆ ನೀವು ಸಹಾಯ ಮಾಡ್ಬೋದು ಅಂತ ಅವ್ರ ಹತ್ರ ಕೇಳ್ತೇವೆ. ನಮಗೆ ಅವ್ರು ಬರ್ತಾರಂತ ಭರವಸೆ ಉಂಟು. ಬರದಿದ್ರೆ ಮುಂದಿನ 14 ತಾರೀಕಿಗೆ ನಾವು ಎಲ್ಲ ಸುಮಾರು 1,500 ಜನರನ್ನ ನಾವು ಸೇರಿಸಿಕೊಂಡು ನಾವು ದೊಡ್ಡ ಮಟ್ಟಿನ ಒಂದು ರಸ್ತೆ ತಡೆ ಕಾರ್ಯಕ್ರಮವನ್ನು ಮಾಡ್ತೇವೆ. ಮತ್ತೆ ಇನ್ನೊಂದು, ಯಾಕೆಂದ್ರೆ ನಿನ್ನೆ ತಾನೇ ನಾವು ಕೆಲವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಂದ್ರೆ ಈಗ ಬೆಲ್ಮ, ತಲಪಾಡಿ, ದೇರ್ಲಕಟ್ಟೆ, ಕಿಣ್ಯ ಆ ಸೈಡ್ ನ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಹತ್ರ ಸಹ ನಾನು ಬೇರೆ ಹತ್ರ ನಾವು ನಮ್ಮ ಕಾರ್ಯಕರ್ತರು ಮೀಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಯಾಕಂದ್ರೆ ಅವರು ಅಲ್ಲಿಂದ ಒಂದು ಟಾರಾವ್ ಪಾಸ್ ಮಾಡಿಸ್ಬೇಕಂತ. ಯಾಕಂದ್ರೆ ಇದು ಕೇವಲ ಜಪ್ಪಮಾಕಳಿ ಪಡಪ ಸಮಸ್ಯೆ ಅಲ್ಲ, ಅಲ್ಲಲ್ಲಿ ಗ್ರಾಮ ಪಂಚಾಯತಿನಲ್ಲಿ ನಮ್ಗೆ ಕೂಡಲೇ ಈ ಬಗ್ಗೆ ಜಪ್ಪಮಾಕಳಿ ಪಡಪ ರೈಲ್ವೆ ಕ್ರಾಸಿಂಗ್ ನಲ್ಲಿ ಅಂಡರ್ ಪಾಸಿಂಗ್ ಮಾಡ್ಬೇಕು ಅಂತ ಅಲ್ಲಿ ಸಹ ಒಂದು ಟಾರಾವ್ ಪಾಸ್ ಮಾಡೋ ಬಗ್ಗೆ ನಾವು ತುಳುನಾಡು ರಕ್ಷಣಾ ವೇದಿಕೆಯಿಂದ ನಾವು ಈ ಬಗ್ಗೆ ಸಹ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಅವರು ಆದಷ್ಟು ಬೇಗ ಇದಕ್ಕೆ ಮಾಡದಿದ್ರೆ ನಾವು ಮುಂದಿನ ಹೋರಾಟ ಬಾರಿ ತೊಂದರೆ ಅಲ್ಲಿ ಉಂಟು, ಮತ್ತೆ ರೈಲು ರೋಗ ಕೂಡ ಮಾಡೋ ಪರಿಸ್ಥಿತಿ ಮುಂದುವರಿಸದೆ ಇರ್ತದೆ. ಕೊನೆಯದಾಗಿ ಈಗ ಹೋರಾಟದ ಇದನ್ನು ನಾವು ಬಿಡಬಾರ್ದು. ಈಗ ನನ್ನ ಇದು ಹೋರಾಟ ಇನ್ನಿರುವುದು ಸಿಟಿ ಕಾರ್ಪೊರೇಷನ್ ಮತ್ತು ಸಾರ್ವಜನಿಕರಲ್ಲಿ. ಅವರು ನಾವು ದುಡ್ಡು ಕೊಡ್ಲಿಕ್ಕೆ ರೆಡಿ ಇದ್ದೇವೆ ಎಂದು ನಾಳೆ ಒಂದು ಕಾಗದ
ಡಿವಿಷನ್ ರೈಲ್ವೆ ಪಾಲ್ಘಾಟಿಗೆ ಕೊಟ್ರೆ ಒಂದು ಕಾಗದ ಸಾಕು. ಒಂದು ಕಾಗದ, ವಿ ಆರ್ ರೆಡಿ ಟು ಅಷ್ಟೇ. ರೆಮಿಟ್ ದ ಕಾಗದ 3 ತಿಂಗಳು ಸಾಕು. ಕೇರಳದಲ್ಲೆಲ್ಲ ಮಾಡಿಕೊಟ್ಟಿದ್ದಾರೆ, Immediate- ಕೇರಳದಲ್ಲೆಲ್ಲ ಮಾಡಿಕೊಟ್ಟಿದ್ದಾರೆ. 3 ತಿಂಗಳು ರೆಡಿ ಮಾಡಿ fix ಮಾಡ್ತಾರೆ. ಇಮಿಡಿಯೇಟ್ ನಾವು ಟೆಂಡರ್ ಕರೀತೇವೆ. ಪಂಚಾಯತ್ಗಳು ಮಾಡ್ತಾರೆ ಸರ್, ಕಾರ್ಪೊರೇಷನ್ ಕೇಳಿ 2014ರಲ್ಲಿ ಡಿವಿಷನ್ ರೈಲ್ವೆ ಕೇಳಿದೆ. ಸತೀಶ್ ಇದು ಒಂದು MP ಅವರು ಕ್ಯಾನ್ನೂರಲ್ಲಿ 60 ಲಕ್ಷ ರೂಪಾಯಿಗೆ MP ಫಂಡ್ ನಿಂದ ಒಂದು ಬ್ರಿಡ್ಜ್ ಅನ್ನು ಮಾಡಿದರು. ಒಂದು MP ನನ್ನ ಹತ್ರ ಡಿವಿಷನ್ ರೈಲ್ವೆ ಕೇಳ್ತಾರೆ, ಅಹಮದ್ ಬಾವರವರೇ, ನಿಮ್ಮ MP MLA ನಿಮ್ಮ ರೈಲ್ವೆ ಸ್ಟೇಷನ್ಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಹೇಳ್ತಾ ಇದ್ದಾರೆ. ನಾಚಿಕೆ ಆಗ್ತದೆ ನಿಮ್ಮ ಮುಖಾಂತರ ನಾನು. ಎಸ್ ಸರ್, ಅಲ್ಲೇ ಇರ್ಲಿ ಅದು. ಎಸ್, ಅಲ್ಲಿಂದಲೇ ನಾವು ಎಂಡ್ ಮಾಡೋಣ. ನಾಚಿಕೆ ಆಗ್ತದೆ, ನಾಚಿಕೆ ಆಗ್ಬೇಕು ನಿಮಗೆ. ನಮ್ಮ ಜನಪ್ರತಿನಿಧಿಗಳು ಮಾಡಲಿಲ್ಲ ಅಂತಿದ್ರೆ ನಾವಿದ್ದೇವಲ್ಲ ಸ್ವಾಮಿ. ನಮ್ಮ ಜನರು ಅದನ್ನು ಬೇಡಿಕೆಯಾಗಿ ಇಟ್ಟುಕೊಂಡು ಹೋರಾಟ ಮಾಡುವಂಥ ಒಂದು ಮೌಲ್ಯ ಏನಿದೆ ಅದನ್ನು ಕೂಡ ಬೆಳೆಸಬೇಕಾದಂಥ ಒಂದು ಅನಿವಾರ್ಯವಂತ ಪರಿಸ್ಥಿತಿ ಕೂಡ ಇದೆ ಅಂತ ಅನ್ನುವಂಥದ್ದು. ಏನು ಸರ್, ಕಿಲೋಮೀಟರ್ ಗಟ್ಟಲೆ ರಸ್ತೆ ಮಾಡ್ತೀರಿ, ಕಿಲೋಮೀಟರ್ ಗಟ್ಟಲೆ ಫುಟ್ಪಾತ್ಗಳನ್ನು ಮಾಡ್ತೀರಿ, ಇನ್ನೇನೇನೋ ಮಾಡ್ತೀರಿ. ಇದೆಲ್ಲ ಮಾಡುವಾಗ ಒಂದು ಸಣ್ಣ ಒಂದು ಅಂಡರ್ ಪಾಸ್ ಮಾಡಲಿಕ್ಕಾಗಿ ಅದು ಕೂಡ ರೈಲ್ವೆಯವರು ಕೂಡ ಅದಕ್ಕೆ ಹಣ ಒದಗಿಸ್ತಾರೆ. ನೀವು ಇಷ್ಟು ಕೋಟಿ ಕೊಡ್ತೇವೆ ಅಂತ ಹೇಳಿ ಸಾಕು ಅಂತ ಅಷ್ಟು ಇದ್ದಾಗ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ ಇದ್ದರೆ ಇದನ್ನು ನಾವು ಏನಂತ ಅರ್ಥ ಮಾಡಿಕೊಳ್ಬೇಕು, ಜನ ಪ್ರಶ್ನೆ ಮಾಡಬೇಕು. ಬಹುಶಃ ಅವರ ಹೋರಾಟಕ್ಕೆ ಕೇವಲ ಮಹಾಕಾಳಿ ಪಡ್ಪು ಅಥವಾ ಜಪ್ಪುವಿನ ಜನ ಅಲ್ಲ, ಆ ಭಾಗವಾಗಿ ಸಂಚರಿಸುವಂಥ ಎಲ್ಲ ಜನರ ಬೆಂಬಲವೂ ಕೂಡ ದೊರೆಯಬೇಕಾಗಿದೆ. ಈ ಮೂಲಕವಾಗಿ ನಾವು ಹೇಳಬೇಕಾಗಿದೆ, ಮಂಗಳೂರಿಗರು ಬುದ್ಧಿವಂತ ಜನರು ಹೌದು, ಜೊತೆಗೆ ಸಮಸ್ಯೆ ಬಂದಾಗ ಅದರ ವಿರುದ್ಧ ಹೋರಾಟ ಮಾಡುವವರು ಹೌದು ಅಂತ ಅನ್ನುವುದನ್ನು ತೋರಿಸಬೇಕಾಗಿದೆ. ಸಫಲತೆಯನ್ನು ಕೂಡ ಕಾಣಬೇಕಾಗಿದೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರ್ತದೆ. ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.